ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನದ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಮಾತುಕತೆಯನ್ನು ಇಟ್ಕೊಂಡಿದ್ದೇವೆ. ಬಾಯಿಯ ಕ್ಯಾನ್ಸರ್, ಅದು ಏನು ಎತ್ತ ಈ ಎಲ್ಲ ವಿಚಾರವಾಗಿ ಇವತ್ತಿನ ಒಂದು ಮಾತುಕತೆಯಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಇಬ್ಬರು ಎಕ್ಸ್ಪರ್ಟ್ ವೈದ್ಯರುಗಳು ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ಮುರಳಿ ಮೋಹನ ಚುಂತಾರ್ ಮತ್ತು ಡಾಕ್ಟರ್ ಗೌತಮ್ ಕುಲಮರ್ವ. ನಾನು ಇಬ್ಬರನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಡಾಕ್ಟರ್ ಡಾಕ್ಟರ್ ಮುರಳಿ ಮೋಹನ ಚುಂತಾರ್ ಅವರು ಕನ್ಸಲ್ಟೆಂಟ್ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್. ಜೊತೆಗೆ ನಿಮಗೆಲ್ಲ ಗೊತ್ತು, ನಮ್ಮ ಜಿಲ್ಲಾ ಗೃಹ ರಕ್ಷಕ ದಳದ ಜಿಲ್ಲಾ ಕಮಾಂಡೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಒಬ್ಬ ಅಪರೂಪದ ವೈದ್ಯರು. ಯಾಕೆ ಅಪರೂಪದ ವೈದ್ಯರು ಅಂತ ಹೇಳಿದ್ರೆ, ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಬದ್ಧತೆಯಿಂದ ತೊಡಗಿಸಿಕೊಂಡಿರ್ತಾರೋ ಅಷ್ಟು ಬದ್ಧತೆಯಿಂದ ಸಾಹಿತ್ಯದಲ್ಲಿ ಕೂಡ ತೊಡಗಿಸಿಕೊಂಡವರು. ನನ್ನ ಕೈಯಲ್ಲೊಂದು ಪುಸ್ತಕ ಇದೆ, ಅರಿವು ಅಂತ ಕೃತಿ. ಇದು ಡಾಕ್ಟರ್ ಚುಂತಾರ್ ಅವರ ಕೃತಿ. ಇದು ಬಾಯಿ ಕ್ಯಾನ್ಸರ್ ಬಗ್ಗೆ ಮಾರ್ಗದರ್ಶಿ, ಸರಳವಾದಂಥ ಭಾಷೆಯಲ್ಲಿ ವೈದ್ಯಕೀಯ ಲೋಕದ ವಿಚಾರಗಳನ್ನು ಜನರ ಜೊತೆಗೆ ಹಂಚಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು ನಾನು ತಿಳ್ಕೊಂಡ ಪ್ರಕಾರ ಈಗಾಗಲೇ ಸುಮಾರು ಬಹುಶಃ ಒಂದು 15ರಷ್ಟು ಕೃತಿಗಳು ಬಂದಿದೆ ಸರ್. ಅನೇಕ ಸಾಹಿತ್ಯ ಮತ್ತು ಕೃತಿ ಮತ್ತು ಸಾಹಿತ್ಯ ಗೋಷ್ಠಿಗಳು ಇದರಲ್ಲೆಲ್ಲ ಭಾಗವಹಿಸ್ತವರು ಮತ್ತು ಈ ಸಂಬಂಧವಾಗಿ ಅವರ ಸಾಹಿತ್ಯ ಸೇವೆಯನ್ನು ಕೂಡ ಅನೇಕ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಅವರಿಗೆ ಗೌರವವನ್ನು ಕೂಡ, ಪುರಸ್ಕಾರವನ್ನು ಕೂಡ ನೀಡಿದ್ದಾರೆ. ಜೊತೆ ತುಂಬ ಜನಪರ ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವವರು. ಡಾಕ್ಟರ್ ಗೌತಮ್ ಕುಲಮರ್ವ ಅವರು ಕನ್ಸಲ್ಟೆಂಟ್ ENT ಆ್ಯಂಡ್ ಕ್ಯಾನ್ಸರ್ ಸರ್ಜನ್. ಜನರಿಗೆ ಸರಳವಾದ ಭಾಷೆಯ ಮೂಲಕ ಅಥವಾ ಒಂದು ಕನ್ವರ್ಸೇಷನ್ ಅಂತ ಹೇಳ್ತೇವೆ, ಜನರಿಗೆ ಮಾಹಿತಿ ಕೊಡಬೇಕು ಅನ್ನುವಂಥ ಇಚ್ಛೆಯ ಬದ್ಧತೆ ಇರುವಂಥ ವೈದ್ಯರು. ನಾವು ವೀಕ್ಷಕರೇ, ನಾನು ಇವತ್ತಿನ ಮಾತುಕತೆಯಲ್ಲಿ ಈಗಾಗಲೇ ಹೇಳಿದಾಗೆ ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನದ ಹಿನ್ನೆಲೆಯಲ್ಲಿ ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನ ಅಂತ ಆಚರಿಸಲಾಗುತ್ತೆ. ಈ ನೆಲೆಯಲ್ಲಿ ಒಂದಷ್ಟು ವಿಚಾರಗಳು ಜನಸಾಮಾನ್ಯರಿಗೆ, ವೀಕ್ಷಕರಿಗೆ ತಲುಪಬೇಕು ಅನ್ನುವಂಥ ಆಶಯದ ಮಾತುಕತೆ. ಒಂದು ವೇಳೆ ಏನಾದರೂ ನಿಮಗೆ ಕೇಳಬೇಕು ಅಂತ ಇದ್ದರೆ ನೀವು ಕೇಳಿ, ನೀವು ಕೂಡ ಮಾತಾಡ್ಬೋದು ಡಾಕ್ಟರ್ ಜೊತೆಗೆ. ನಮ್ಮ ಟಿ ವಿಯಲ್ಲಿ ನೀವು ನೋಡ್ತಾ ಇರೋ ಟಿ ವಿ ಪರದೆಯಲ್ಲಿ ನಮ್ಮ ದೂರವಾಣಿ ಸಂಖ್ಯೆ ಕೂಡ ಇರುತ್ತೆ, 22204040 ಅಥವಾ 22204050, ಮಂಗಳೂರಿನ ಕೋಡ್ 0824. ಇಲ್ಲಾಂದರೆ ಈ ಶೋವನ್ನು ಪೂರ್ತಿಯಾಗಿ ನೋಡ್ತಾ ಹೋಗಿ. ಆಮೇಲೆ ನಮ್ಮ ಯೂಟ್ಯೂಬಲ್ಲಿ ಕೂಡ ಈ ಶೋ ಲಭ್ಯ ಇರುತ್ತೆ. ಒಂದು ಒಳ್ಳೆಯ ವೈದ್ಯಕೀಯ ಮಾಹಿತಿಯ ಮತ್ತು ಜಾಗೃತಿಯ ಮತ್ತು ಏನೇನೋ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋ ನೆಲೆಯ ಒಂದು ಕಾರ್ಯಕ್ರಮ ಇದು. ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಬಾಯಿಯ ಕ್ಯಾನ್ಸರ್. ಈಗ ಡಾಕ್ಟ್ರೇ, ಇಡೀ ದೇಹಕ್ಕೆ ಕ್ಯಾನ್ಸರ್ ಬರುವಂಥದ್ದು ಒಂದು ವಿಚಾರ. ಸಾಮಾನ್ಯವಾಗಿ ಕ್ಯಾನ್ಸರ್ ಅಂತ ಹೇಳುವಾಗ ನಾವು ಇಡೀ ದೇಹದ ಒಂದು ಪರ್ಸೆಪ್ಷನಲ್ಲಿ ಎಲ್ಲೋ ಒಂದು ಕ್ಯಾನ್ಸರ್ ಅಂತ. ಆದರೆ ಸ್ಪೆಸಿಫಿಕ್ ಆಗಿ ಬಾಯಿಯದೇ ಕ್ಯಾನ್ಸರ್ ಯಾಕೆ ವೈದ್ಯಕೀಯ ಲೋಕ ಅದನ್ನೊಂದು ಸಪರೇಟ್ ಅಥವಾ ಒಂದು ವಿಶೇಷವಾದಂಥ ನೆಲೆಯಲ್ಲಿ ನೀವು ಅದನ್ನು ಪರಿಗಣಿಸ್ತಾ ಇದ್ದೀರಿ, ನೋಡ್ತೀರಿ, ಯಾವ ಕಾರಣಕ್ಕಾಗಿ ಅಂತ? ನೋಡಿ, ಕ್ಯಾನ್ಸರ್ ತಾವು ಹೇಳಿದಾಗೆ ಕ್ಯಾನ್ಸರ್ ಅಂದರೆ ಅನಿಯಂತ್ರಿತವಾಗಿ ಜೀವಕೋಶಗಳು ಬೆಳೆದು ಗೆಡ್ಡೆ ಆಗುವಂಥದ್ದು. ಸೊ ಇದು ದೇಹದ ಯಾವುದೇ ಭಾಗದಲ್ಲಿ ಆಗ್ಬೋದು, ತಲೆಯಲ್ಲಿ ಆಗ್ಬೋದು, ಕಾಲಲ್ಲಿ ಆಗ್ಬೋದು, ಹೊಟ್ಟೆಯಲ್ಲಿ ಆಗ್ಬೋದು, ಕರುಳಲ್ಲಿ ಆಗ್ಬೋದು, ಬಾಯಿನಲ್ಲಿಯೂ ಆಗ್ಬೋದು. ಇತ್ತೀಚೆಗೆ ಬಾಯಿ ಕ್ಯಾನ್ಸರ್ನ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದ ಬಾಯಿ ಕ್ಯಾನ್ಸರಿಗೆ 2010ರಲ್ಲಿ ಬಾಯಿ ಕ್ಯಾನ್ಸರ್ ಪಟ್ಟಿನಲ್ಲಿ 15ನೇ ಸ್ಥಾನದಲ್ಲಿ ಇತ್ತು. ಈಗ 2020ಕ್ಕೆ ಆಗುವಾಗ ಕ್ಯಾನ್ಸರ್ಗಳಲ್ಲಿ ನಂಬರ್ 2 ಪೊಸಿಷನ್ ಬಾಯಿ ಕ್ಯಾನ್ಸರಿಗೆ ಬಂದಿದೆ. ಇದು ಯಾಕೆ ಅಂತ ಹೇಳಿದ್ರೆ ಆತಂಕಕಾರಿಯಾದಂಥ ವಿಚಾರ ಇದು. ಹೌದು, ಆತಂಕಕಾರಿಯಾದಂಥ ವಿಚಾರ. ಇದು ಜಾಸ್ತಿ ಆಗ್ತಾ ಇದೆ. ಜಾಗತಿಕವಾಗಿ ತೆಗೆದುಕೊಂಡ್ರೆ ಸುಮಾರು 1.5 ಕೋಟಿ ಜನ ಕ್ಯಾನ್ಸರ್ನಿಂದ ಜಾಗತಿಕವಾಗಿ ವಿಶ್ವದೆಲ್ಲೆಡೆ ಬಳಲ್ತಾ ಇದ್ದಾರೆ. ಸುಮಾರು ಒಂದು 80 ಲಕ್ಷ ಮಂದಿ ಕ್ಯಾನ್ಸರ್ನಿಂದ ಸಾಯ್ತಾ ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿ ತಗೊಂಡ್ರೆ ಸುಮಾರು ಒಂದು 20 ಲಕ್ಷ ಮಂದಿ ಕ್ಯಾನ್ಸರಿಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲಿ ಅರ್ಧಕ್ಕರ್ಧ ಜನ 10 ಲಕ್ಷ ಮಂದಿ ಬಾಯಿ ಕ್ಯಾನ್ಸರ್ನಿಂದಲೇ ಬಳಲ್ತಾ ಇದ್ದಾರೆ. ಇದರಲ್ಲಿ ಈ ಬಾಯಿ ಕ್ಯಾನ್ಸರ್ನಲ್ಲಿ 80% ಬಾಯಿ ಕ್ಯಾನ್ಸರ್ ಮೂಲ ಕಾರಣ ತಂಬಾಕು ಪ್ರಾಡಕ್ಟ್ಸ್ಗಳು, ತಂಬಾಕು ಉತ್ಪನ್ನಗಳ ಬಳಕೆ, ಬೀಡಿ, ಸಿಗರೇಟ್, ಗುಟ್ಕಾ ಇಂತಹ ಬಳಕೆಯಿಂದ. ಸೊ ಈ ನಿಟ್ಟಿನಲ್ಲಿ ಬಾಯಿ ಕ್ಯಾನ್ಸರ್ ಇವತ್ತು
ಮುನ್ನೆಲೆಗೆ ಬಂದಿದೆ. ಹೆಚ್ಚು ಹೆಚ್ಚು ಜನರು ಕ್ಯಾನ್ಸರಿಗೆ ತುತ್ತಾಗ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಕ್ಯಾನ್ಸರ್ ಅಂದ್ರೆ ವಯಸ್ಸಾದ ಮೇಲೆ ಬರುವಂತ ರೋಗ, 70-80ರಲ್ಲಿ ಬರುವ ರೋಗ ಇವತ್ತು 20-30ರಲ್ಲಿ ಬರ್ತಾ ಇದೆ, ಸಣ್ಣ ಸಣ್ಣ ಹುಡುಗರಲ್ಲಿ ಬರ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ, ನಾವು ಬದುಕುವ ರೀತಿ, ನಾವು ತಿನ್ನುವ ಆಹಾರ ಹಾಗೂ ಈ ತಂಬಾಕು ಪ್ರಾಡಕ್ಟ್ಗಳಿಂದಾಗಿ ಸಣ್ಣ ಪ್ರಾಯದಲ್ಲಿ ಈ ಬಾಯಿ ಕ್ಯಾನ್ಸರ್ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೆ ವೈದ್ಯರಿಗೆ ಸಾಮಾಜಿಕ ಹೊಣೆಗಾರಿಕೆ ಇದೆ. ಜನರು ದಾರಿ ತಪ್ತಾ ಇದ್ದಾರೆ, ಅವರನ್ನ ನಾವು ಎಜುಕೇಟ್ ಮಾಡಬೇಕು, ಅವರಿಗೆ ಅರಿವು ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು. ಈ ಉದ್ದೇಶದಿಂದ 2000 ಇಸವಿಯಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕ್ಯಾನ್ಸರ್ ಕೌನ್ಸಿಲ್ ಅಂತ ಹೇಳಿ ಅದು ಈ ಆಚರಣೆಯನ್ನು ಜಾರಿಗೆ ತಂದಿತ್ತು. ಜನರಿಗೆ ಕ್ಯಾನ್ಸರ್ ಬಗ್ಗೆ ಮಾಹಿತಿ ನೀಡುವಂಥದ್ದು, ಅದರ ತಪ್ಪು ಕಲ್ಪನೆಗಳನ್ನು ದೂರ ಹಾಕುವಂಥದ್ದು. ಕ್ಯಾನ್ಸರಿಗೆ ಚಿಕಿತ್ಸೆ ಇಲ್ಲ ಅಂತ ಹೇಳಿ ಒಂದು ಭಾವನೆ ಇತ್ತು ಒಂದು ಕಾಲದಲ್ಲಿ. ಈಗ ಹಾಗೆಲ್ಲ, ಕ್ಯಾನ್ಸರ್ ಈಸ್ ಅ ಟ್ರೀಟಬಲ್ ಡಿಸೀಸ್. ಕ್ಯಾನ್ಸರಿಗನ್ನ ಗುಣಪಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳುವ ಒಂದು ಆತ್ಮವಿಶ್ವಾಸವನ್ನು ಜನರಿಗೆ ತುಂಬಬೇಕಾದ್ದು ನಮ್ಮ ವೈದ್ಯರ ಸಾಮಾಜಿಕ ಹೊಣೆಗಾರಿಕೆ. ಈ ನಿಟ್ಟಿನಲ್ಲಿ ನಾವು ನಾಳೆ ಕಾರ್ಯಕ್ರಮಗಳನ್ನು ಎಲ್ಲೆಡೆ ಮಾಡ್ತಾ ಇದ್ದೇವೆ. ಅದು ಜನರಿಗೆ ನಾವು ತಲುಪಿಸಬೇಕು. ಜನರಿಗೆ ಒಂದು ನೈತಿಕ ಬೆಂಬಲ ನೀಡಿ ಅವರನ್ನ ಕ್ಯಾನ್ಸರ್ ಆದರೂ ಸಹ ನೀವು ಇತರ ಜನರಂತೆ ಬದುಕಬಹುದು, ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಎಸ್ ಎಸ್ ನಾನು ಡಾಕ್ಟರ್ ಗೌತಮ್ ಕುಲಮರು ಅವರಿಗೆ ಕೇಳುವಂಥದ್ದು, ಈಗ ಚುಂತಾರ್ ಅವರು ಮಾತನಾಡುವ ಸಂದರ್ಭದಲ್ಲಿ ಹೇಳಿದಂತೆ ಬಾಯಿಯ ಕ್ಯಾನ್ಸರ್ಗೆ ತಂಬಾಕು ಒಂದು ಕಾರಣ ಅಂತ. ನಾವು ದೇಹದ ಇತರ ಭಾಗಗಳಿಗೆ ಬರುವ ಕ್ಯಾನ್ಸರ್ಗೆ ನೀವು ಸ್ಪೆಸಿಫಿಕ್ ಆಗಿ ಕೆಲವು ಇದಕ್ಕೆ ಬಹುಶಃ ಯಾವ ಕಾರಣ ಅಂತ ಗೊತ್ತಿಲ್ಲದೆ ಇರುವಂಥ ವಿಚಾರಗಳು ಅಥವಾ ಅನ್ನೋನ್ ಫ್ಯಾಕ್ಟರ್ ಅಂತ ಕೂಡ ಇರಬಹುದು ಏನೋ. ಈಗ ಬಾಯಿಯ ಕ್ಯಾನ್ಸರ್ಗೆ ನಾನು ಆ ಉಳಿದ ಕ್ಯಾನ್ಸರನ್ನು ಕೂಡ ಹೇಳಿಕೊಂಡು ಕೇಳುವಂಥದ್ದು ನಿಮ್ಮ ಹತ್ರ, ಬಾಯಿಯ ಕ್ಯಾನ್ಸರ್ಗೆ ತಂಬಾಕು ಒಂದೇ ಕಾರಣವೇ ಅಥವಾ ಏನು ತಂಬಾಕು ಇಲ್ಲದವನಿಗೆ ಕೂಡ, ತಂಬಾಕು ಸೇವನೆ ಮಾಡದವನಿಗೆ ಕೂಡ ಬಾಯಿಯಲ್ಲಿ ಕ್ಯಾನ್ಸರ್ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಉಂಟಾ ಅಂತ? ಖಂಡಿತವಾಗಿ ಉಂಟು. ಈಗ ನೀವು ಹೇಳಿದ ಅಷ್ಟು ಕೂಡ ಸತ್ಯವೇ. ಯಾಕಂದರೆ ತಂಬಾಕು ಏಕೈಕ ಕಾರಣ ಅಲ್ಲ. ಏಕೈಕ ಕಾರಣ ಅಂದರೆ ತಂಬಾಕು ನಿಲ್ಲಿಸಿ ಇದು ನಮ್ಮ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್ ಇಲ್ಲದೆ ಆಗ್ತದೆ ಅಂತ, ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ತಂಬಾಕು ಕಾರಣವೋ ಅದೇ ಥರ ಆಲ್ಕೋಹಾಲ್, ನಮ್ಮ ಆಲ್ಕೋಹಾಲ್ ಯಾವುದೇ ರೀತಿಯಲ್ಲಿ ಹೋದರೆ ಕೂಡ ಅದು ಕೂಡ ಕಾರಣವೇ. ಹಾಗೆ ಒಂದು ಶಾರ್ಪ್ ಟೂತ್ ಅಂತ ಹೇಳ್ತೇವೆ, ನಮ್ಮ ಹಲ್ಲುಗಳು ಅದು ಮಸೆದು ಅದು ಹರಿತವಾಗಿದ್ರೆ ಅದು ಕೂಡ ಆಗಲಿಕ್ಕೆ ಕಾರಣ ಇದೆ. ಅಂದರೆ ಸ್ಪಿರಿಟ್ಸು ಅಂದರೆ ಆಲ್ಕೋಹಾಲು, ಸ್ಮೋಕಿಂಗು, ಹಾಗೆ ಶಾರ್ಪ್ ಟೂತ್, ಇದೆಲ್ಲೂ ಬೇರೆ ಬೇರೆ ಕಾರಣಗಳಾಗ್ತದೆ. ಇದು ಅಲ್ಲದೆ ಬಹಳ ಅಪರೂಪವಾಗಿ ಯಾವುದೇ ಕಾರಣ ಇಲ್ಲದೆ ಬರ್ತದೆ. ಆದರೆ 100ರಲ್ಲಿ 90, ಈಗ ಇವರು ಮುರಳಿ ಮೋಹನ್ ಡಾಕ್ಟರ್ ಹೇಳಿದ ಹಾಗೆ 100ರಲ್ಲಿ 90% ಈ ಎಲ್ಲ ಯಾವ್ದಾದ್ರು ಒಂದು ಕಾರಣದಿಂದಲೇ ಬರ್ತಾ ಇರ್ತದೆ. ಹಾಗಿರುವಾಗ 100ರಲ್ಲಿ 90%ನಷ್ಟು ಏನಾದರೂ ಒಂದು ಸ್ಪೆಸಿಫಿಕ್ ಕಾರಣದಿಂದಾಗಿ ಬಾಯಿಯ ಭಾಗದಲ್ಲಿ ಕ್ಯಾನ್ಸರ್ ಬರುವಂಥದ್ದು. ಖಂಡಿತವಾಗಿ. ಇದರಲ್ಲಿ ನಮಗೆ ಅದನ್ನು ಅರಿತುಕೊಳ್ಳಿಕ್ಕಿರುವ ಸಂಗತಿ ಅಂತ ಹೇಳಿದರೆ, ಈ ಯಾವಾಗ 90ಕ್ಕೆ ಕಾರಣಗಳಿರ್ತದೆ ಆ 90 ಕೂಡ ಅದು ಪ್ರಿವೆಂಟಬಲ್. 100ರಲ್ಲಿ 90ನ್ನು ನಾವು ಇಲ್ಲದೆ ಮಾಡ್ಬೋದು. ಹೇಗೆ ನಾವು ಈ ವ್ಯಸನಗಳಿಗೆ ನಾವು ಬಲಿಯಾಗದೇ ಇದ್ರೆ ಆ 90 ಸಂಗತಿಗಳನ್ನು ಕೂಡ ನಾವು ಇಲ್ಲದೆ ಮಾಡ್ಬೋದು. ನಮ್ಮ ಕಣ್ಣೆದುರಿಗೆ ಗೋಚರಿಸುವಂಥ ವಿಚಾರಗಳದು ನೀವು ಹೇಳಿದಾಗೆ, ಮದ್ಯಪಾನ ಅಥವಾ ತಂಬಾಕು. ಇದು ಯಾವುದೇ ಥರದ ಇದು ಮುಖ್ಯವಾಗಿ ಇದು ಎರಡು, ತಂಬಾಕು ಮತ್ತು ಮದ್ಯಪಾನ ಇಲ್ಲದೆ ಆದರೆ 100ರಲ್ಲಿ 80 ಕ್ಯಾನ್ಸರ್ಗಳು ಇಲ್ಲದೆ ಆದಾಗ. ಇದು ಡಾಕ್ಟ್ರೇ, ಇದು ನಾನು ಇಬ್ಬರಿಗೆ ಕೂಡ ಕೇಳುವಂಥದ್ದು. ನಮ್ಮಲ್ಲಿ ಜನಸಾಮಾನ್ಯರಲ್ಲಿ ಈಗ ಕೂಡ ಒಂದು ಮಾತುಗಾರಿಕೆ ಉಂಟು, ತಂಬಾಕು ಏನು ನಾವು ಈಗ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದ, ನಮ್ಮ ಹಳೆ ಕಾಲದವರೆಲ್ಲ ತಿಂತಾ ಇರಲಿಲ್ವಾ, ಆವಾಗ ಕ್ಯಾನ್ಸರ್ ಇತ್ತಾ? ಒಳ್ಳೆ ಸಾಂದರ್ಭಿಕವಾದಂಥ ಪ್ರಶ್ನೆಯನ್ನು ಕೇಳಿದ್ದೀರಿ. ಈ ಡಾಕ್ಟರ್ ಗೌತಮ್ ಹೇಳಿದಾಗೆ ಕ್ಯಾನ್ಸರ್ ಆಗಲಿಕ್ಕೆ ಇಂಥದ್ದೇ ಒಂದು ನಿರ್ದಿಷ್ಟ ಕಾರಣ ಅಂತ ಇಲ್ಲ, ಹಲವಾರು ಕಾರಣಗಳಿರ್ತದೆ. ಅದು ತಂಬಾಕಿನ ಜೊತೆಗೆ ಆನುವಂಶಿಕ ಕಾರಣಗಳು ಇರ್ಬೋದು, ಶಾರ್ಪ್ ಟೂತ್ ಇರ್ಬೋದು, ಡೆಂಚರ್, ಅಲ್ಲಾಡ್ತಾ ಇರುವ ಡೆಂಚರ್ ಇರ್ಬೋದು, ವೈರಸ್ ನಿಂದ ಬರ್ತದೆ. ಮತ್ತೆ ಬೇರೆ ಕ್ಯಾನ್ಸರ್ಗಳಾದ್ರೆ ಈಗ ಎಕ್ಸೆಸಿವ್ ಯೂಸ್ ಆಫ್ ಕಾಂಟ್ರಸೆಪ್ಟಿವ್ಸ್ ಇರ್ಬೋದು, ರಸದೂತಗಳ ಬಳಕೆ ಇರ್ಬೋದು, ಮತ್ತೆ ಕೆಲವೊಂದು ಪ್ರೊಫೆಷನಲ್ ಹಜಾರ್ಡ್ಸ್ ಅಂತ ಇರ್ತದೆ, ಪೇಂಟಿಂಗ್ ವರ್ಕರ್ಸು, ಅಂಥವರಿಗೆ ಪ್ರೊಫೆಷನಲ್ ರೀಸನ್ ಇಂದ, ಮತ್ತೆ ಅಡಲ್ಟ್ರೇಟೆಡ್ ಫುಡ್ಡಿನಲ್ಲೂ ಬರ್ಬೋದು. ಸೊ ಒಂದು ನಿರ್ದಿಷ್ಟ ಕಾರಣ ಇಲ್ಲದ ಕಾರಣ ಹಲವು ಕಾರಣಗಳು ಒಟ್ಟು ಸೇರಿ ಕ್ಯಾನ್ಸರ್ ಬರುವಂಥದ್ದು. ಮತ್ತೆ ಕ್ಯಾನ್ಸರ್ ತಿಂದವನಿಗೆ ತಂಬಾಕು ತಿಂದವನಿಗೆ ಇವತ್ತು ತಿಂದವನಿಗೆ ನಾಳೆನೇ ಬರಬೇಕು ಅಂತ ಏನಿಲ್ಲ. ನನಗೆ ಕೆಲವು ರೋಗಿಗಳು ಕೇಳೋದುಂಟು, ನನ್ನ ಅಜ್ಜ 50 ವರ್ಷ ಎಲೆ ಅಡಿಕೆ ತಿಂದಿದ್ದಾರೆ, ತಂಬಾಕು ತಿಂದೆ, ಅವರಿಗೆ ಬಂದಿಲ್ಲ ಅಂತೇಳಿ. ಹಾಗಂತೇಳಿ ಒಂದೇ ವಾರ ತಿಂದ 6 ತಿಂಗಳು ತಿಂದವನಿಗೆ ಕ್ಯಾನ್ಸರ್ ಬಂದಿದೆ. ಸೊ ಕೆಲವೊಂದು ವಿಚಾರಗಳನ್ನು ನಾವು ವೈದ್ಯಕೀಯ ಜಗತ್ತಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈಗ ಡಾಕ್ಟರ್ ಗೌತಮ್ ಹೇಳಿದಾಗೆ 100ಕ್ಕೆ 90% ಮಂದಿ ತಂಬಾಕು ತಿನ್ನೋರಿಗೆ ಕ್ಯಾನ್ಸರ್ ಬಂದೇ ಬರ್ತದೆ.
100ಕ್ಕೆ 90% ಮಂದಿಗೆ ತಂಬಾಕು ತಿನ್ನುವವರಿಗೆ ಕ್ಯಾನ್ಸರ್ ಬಂದೇ ಬರುತ್ತೆ. ಇದು ತಂಬಾಕಿನ ಒಂದು ನಮಗೆ ಇದು ಹೇಗಂತ ಹೇಳಿದ್ರೆ ಡಾಕ್ಟರ್, ಈಗ ತಂಬಾಕು ತಿನ್ನುವವರಿಗೆ 90% ಮಂದಿಗೆ ಬರ್ತದೆ ಅಂತ ಆದ್ರೆ ಅದು ಬರುವಂತ ಭಾಗ ಎಲ್ಲಿ? ನೋಡಿ, ಬಾಯಿ ಕ್ಯಾನ್ಸರ್ ಅಂತ ಹೇಳಿದ್ರೆ ನಾವು ಹೇಳ್ತೇವೆ ಬಾಯಿ ಒಳಗಿನ ಜಾಗವನ್ನೀಗ ಲಿಪ್ಸ್ ಇರ್ಬೋದು, ತುಟಿಗಳಿರ್ಬೋದು, ಒಳಭಾಗ ಕೆನ್ನೆಯ ಒಳಭಾಗ ಇರುವಂತದ್ದು, ಗಮ್ಸ್ ಒಸಡು ಅಂತ ಹೇಳ್ತೇವೆ, ನಾಲಿಗೆಯ ಕೆಳಭಾಗ, ಮತ್ತೆ ಮೇಲೆ ಅಂಗಳ ಪ್ಯಾಲೆಟ್ ಅಂತ ಹೇಳ್ತೇವೆ. ಈ ಎಲ್ಲ ಭಾಗಗಳನ್ನು ನಾವು ಬಾಯಿ ಅಂತೇಳಿ, ಮತ್ತೆ ಗಂಟಲಿನ ಭಾಗ, ಇದೆಲ್ಲ ನಾವು ಬಾಯಿಯ ಈ ಒಳಗಿನ ಜಾಗದಲ್ಲಿ ಬಂದ್ರೆ ನಾವು ಬಾಯಿ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಗುಟ್ಕಾ ಪಾನ್ ಪರಾಗ್ ತಿನ್ನುವವರು ಹೀಗೆ ಮಾಡಿ ತುಟಿಯ ಒಳಗಡೆ ಇಟ್ಕೊಳ್ತಾರೆ, ಕೆನ್ನೆಯ ಒಳಭಾಗದಲ್ಲಿ ಇಟ್ಟುಕೊಳ್ತಾರೆ. ಅದನ್ನು ಇಟ್ಟುಕೊಂಡು ಕೆಲವೊಂದು ಗಂಟೆಗಳ ಕಾಲ ಅಲ್ಲಿ ಇಟ್ಟಿರ್ತಾರೆ. ಆ ಕ್ರೋನಿಕ್ ಇರಿಟೇಷನ್ ಇಂದ ಏನಾಗ್ತದೆ ಅಂತ ಹೇಳಿದ್ರೆ ನಿರಂತರವಾಗಿ ಜೀವಕೋಶಗಳ ಮೇಲೆ ಒಂದು ರೀತಿ ಅತ್ಯಾಚಾರ ಅಂತ ನಾವು ಹೇಳ್ತೇವೆ. ಹಾಗೆ ಆದಾಗ ಜೀವಕೋಶಗಳು ಸೆಲ್ ಡಿವೈಡ್ ಆಗ್ತಾ ಇರ್ತದೆ. ಮೊಲೆಕ್ಯುಲರ್ ಲೆವೆಲ್ನಲ್ಲಿ ಅದರ ಜೀವಕೋಶದ ಒಳಗಡೆ ಏನು ಜೀನ್ ಇದೆ ಅದರಲ್ಲಿ DNA ಇರುತ್ತದೆ. ಆ DNA ಮ್ಯೂಟೇಷನ್ ಆಗ್ತದೆ, ಅವು ರೂಪಾಂತರ ಹೊಂದುತ್ತವೆ. ಅದಕ್ಕೆ ಕಾರಣ ಆಗುವಂಥದ್ದು ಈ ತಂಬಾಕು. ಇದರಿಂದಾಗಿ ನಿರಂತರವಾಗಿ ಹಾಗೆ ಆದಾಗ ಏನು ನಮ್ಮ ಸೆಲ್ ಡಿವಿಷನ್ ಏನು ಕಂಟ್ರೋಲ್ ಇರುವಂಥದ್ದು, ಅದಕ್ಕೊಂದು ಕಂಟ್ರೋಲ್ ಅಂತ ಇರ್ತದೆ, ಅದು ತಪ್ಪಿ ಹೋಗಿ ಅನಿಯಂತ್ರಿತವಾಗಿ ಗೆಡ್ಡೆ ಬರಲಿಕ್ಕೆ ಶುರುವಾಗ್ತದೆ. ಸೊ ಈ ಕಾರಣದಿಂದ ತಂಬಾಕು 90% ಮಂದಿಗಳಲ್ಲಿ ಖಂಡಿತವಾಗಿಯೂ ಸಹ ಕ್ಯಾನ್ಸರ್ಗೆ ಕಾರಣ ಆಗ್ತದೆ. ಈ ನಮ್ಮ ಬಾಯಿ ಕ್ಯಾನ್ಸರಿನ ಒಂದು ವಿಶೇಷ ಅಂತ ಹೇಳಿದ್ರೆ ಎರಡು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮ ಕೇಳುಗರು ಅರ್ಥ ಮಾಡ್ಕೊಳ್ಬೇಕು. ನಮಗೆ ವಿಜುವಲ್ ಅಲ್ಲಿ ಬಹುಶಃ ತೋರಿಸ್ತಾ ಇರುವಂತದ್ದು ಇವೆಲ್ಲ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ವಿಜುವಲ್ಗಳೇ. ಇದು ಬಾಯಿ ಕ್ಯಾನ್ಸರ್ನ ವಿಶೇಷ ಅಂತ ಹೇಳಿದ್ರೆ ಒಂದು ನಮಗೆ ಬೇರೆ ಕ್ಯಾನ್ಸರ್ನಾಗಲ್ಲ, ಇದು ನೋಡಿದ ಕೂಡಲೇ ಮೊದಲು ಆರಂಭಿಕ ಹಂತದಲ್ಲಿ ಗುರುತಿಸ್ಲಿಕ್ಕೆ ಆಗ್ತದೆ. ಇಮ್ಯಾಜಿನ್, ಕರುಳಿನಲ್ಲಿ ನಿಮಗೆ ಕ್ಯಾನ್ಸರ್ ಆದ್ರೆ ಯಾವಾಗ ಗೊತ್ತಾಗೋದು ನಿಮಗೆ? ರಕ್ತ ಮಲದಲ್ಲಿ ರಕ್ತ ಹೋಗೋ ಗೊತ್ತಾಗ್ತದೆ, ವೆಯ್ಟ್ ಲಾಸ್ ಆದಾಗ ಗೊತ್ತಾಗ್ತದೆ. ಬಾಯಿನಲ್ಲಿ ಹಾಗೆ ಅಲ್ಲ. ನಿಮ್ಮ ಬಾಯಿನಲ್ಲಿ ನೋಡಿದಾಗ, ಬಾಯಿ ತೆರೆದಾಗ ನಾವು ಬ್ರಹ್ಮಾಂಡವನ್ನೇ ನೋಡ್ತೇವೆ, ಅಲ್ಲಿ ಗಡ್ಡೆ ಇರ್ತದೆ, ಹುಣ್ಣು ಇರ್ತದೆ, ನೋಡಿದ ಕೂಡಲೇ ನಮ್ಗೆ ಗೊತ್ತಾಗ್ತದೆ. ಸೊ ಆರಂಭಿಕ ಹಂತದಲ್ಲಿ ನಮಗೆ ಗುರುತಿಸ್ಲಿಕ್ಕೆ ಆಗ್ತದೆ ಬಾಯಿ ಕ್ಯಾನ್ಸರ್ ಅನ್ನ. ಬೇರೆ ಕ್ಯಾನ್ಸರ್ಗಳನ್ನ ನಾವು ಕೆಲವೊಮ್ಮೆ ಯಾವಾಗ ಆಗ್ತದೆ, 10 kg ವೆಯ್ಟ್ ಲಾಸ್ ಆಗಿ ಅವನು ಏನು ತಿನ್ಲಿಕ್ಕೆ ಆಗದೆ ಇದ್ದಾಗ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರ್ತಾನೆ. ಬಾಯಿ ಕ್ಯಾನ್ಸರ್ ಅನ್ನ ಆರಂಭದಲ್ಲಿ ಗುರುತಿಸ್ಲಿಕ್ಕೆ ಆಗ್ತದೆ, ಒಂದು ನಿರ್ದಿಷ್ಟ ಕಾರಣಗಳಿಂದಲೇ ಬರ್ತದೆ ಅಂತೇಳಿ ಗೊತ್ತಿದೆ. ಈ ಕಾರಣವನ್ನ ಈಗ ತಂಬಾಕು ತಿನ್ಲಿಲ್ಲ ಅಂದ್ರೆ ಕ್ಯಾನ್ಸರ್ ಬರುವುದಿಲ್ಲ ಅಂತ 100% ನಾವು ಹೇಳ್ತೇವೆ. ಅದನ್ನು ಜನರು ಅರ್ಥ ಮಾಡ್ಕೊಂಡ್ರೆ ಈ ಓರಲ್ ಕ್ಯಾನ್ಸರ್ ಅನ್ನ ಮೋಸ್ಟ್ ಆಫ್ ದ ಓರಲ್ ಕ್ಯಾನ್ಸರ್ ಆರ್ ಪ್ರಿವೆಂಟಬಲ್ ಅಂತ ಈಗ ತಾನೇ ಗೌತಮ್ ಡಾಕ್ಟರ್ ಹೇಳಿದ್ರು. ಅದನ್ನು ಸಹ ನಾನು ಈ ಮಾತಿಗೆ ಸಂಪೂರ್ಣ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇನ್ನೊಂದು ವಿಷಯದಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಯಾಕೆ ನಾವು ಹಳೆ ಕಾಲದಲ್ಲಿ ತಂಬಾಕು ತಿಂತಾ ಇದ್ದೆವು, ಈ ಕಾಲದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಒಂದು ಮುಖ್ಯ ಒಂದು ಬಯಾಸ್ ಅಂತ ಹೇಳ್ಬೋದು. 1950ನೇ ಇಸವಿಯಲ್ಲಿ ನಮ್ಮ ಒಂದು ಲೈಫ್ ಸ್ಪ್ಯಾನ್, ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳುವ ಜೀವಿತಾವಧಿ ಒಂದು ಅವರೇಜ್ ನೋಡಿದ್ರೆ ಒಂದು 35 ವರ್ಷ ಆಯ್ತು. 1950 ನಮಗೆ ಯಾವಾಗ ಈಗ ಅದೇ 70 ವರ್ಷಕ್ಕೆ ಬಂದಿದೆ. ಹೆಚ್ಚಿನ ಕ್ಯಾನ್ಸರ್ಗಳು ಕಾಣಲಿಕ್ಕೆ ಸಿಗುವಂಥದ್ದು 45-50 ವರ್ಷ ಆದ್ಮೇಲೆ. ಆವಾಗ ಈ 35 ವರ್ಷ ಪ್ರಾಯದಲ್ಲಿ ಹಲವಾರು ಕಾರಣಗಳಿಂದ ಚಿಕ್ಕ ರೋಗಗಳು, ಈಗಿನ ಮಟ್ಟಿಗೆ ಚಿಕ್ಕ ರೋಗಗಳು, ಟೈಫಾಯ್ಡ್ ನಂತದೆಲ್ಲ, ಒಂದು ದಿವಸ ಜ್ವರ ಇಂಥದ್ದೆಲ್ಲ ಬಂದವರೆಲ್ಲ ಜನರು ಅವರ ಅಂತ್ಯ ಆಗ್ತಾ ಇದ್ರು. ಆ ಕಾಲದಲ್ಲಿ ಕ್ಯಾನ್ಸರ್ ಬರುವಲ್ಲಿವರೆಗೆ ಅವರ ಜೀವನವೇ ಇರ್ತಾ ಇರಲಿಲ್ಲ. ಸಾಮಾನ್ಯ ಕ್ಯಾನ್ಸರ್ ಗಡ್ಡೆ ಅಂತ ದೇಹದಲ್ಲಿ ರೂಪುಗೊಳ್ಳುವ ತನಕ ಬದುಕ್ತಾ ಇರಲಿಲ್ಲ. ಬೇರೆ ಯಾವುದೋ ಕಾರಣಕ್ಕೆ ಅವರ ಮತ್ತೆ ಇನ್ನೊಂದು ಬಹುಶಃ ನನಗೆ ಗೊತ್ತಿಲ್ಲ, ನೀವು ಡಾಕ್ಟರ್ ಮುರಳಿ ಅವರು ಕೂಡ ಹೇಳ್ಬೋದೇನೋ, ಈಗ ಹಳೆ ಕಾಲದಲ್ಲಿ ಅವರು ತಿಂತಾ ಇದ್ದಂಥ ಅಡುಗೆ ಮತ್ತು ಎಲೆ ಸ್ವಲ್ಪ ತಕ್ಕ ಮಟ್ಟಿಗೆ ಅದಕ್ಕೆ ಬೇರೆ ಹೊರಗಿನ ಯಾವುದನ್ನು ಸೇರ್ಪಡೆ ಮಾಡದೆ ಇವತ್ತು ಈಗ ನಾವು ತಿನ್ನುವಂಥ ಗುಟುಕಗಳು ಮತ್ತೊಂದು ಎಲ್ಲ ಏನೆಲ್ಲೋ ಅದಕ್ಕೆ ಸೇರ್ಪಡೆ ಮಾಡ್ತಾರೆ, ತಂಬಾಕುಗಳನ್ನು ಅಡಿಷನಲ್ ಆಗಿ ಸೇರ್ಪಡೆ ಮಾಡ್ತಾರೆ. ಇಂಥದ್ದು ಕೂಡ ಮೇ ಬಿ ಖಂಡಿತವಾಗಿ ರಾಸಾಯನಿಕಗಳು, ಕೆಮಿಕಲ್ಸ್ಗಳು, ಪ್ರಿಸರ್ವೇಟಿವ್ಗಳು, ಇದು ನಾವು ಬರೀ ತಂಬಾಕನ್ನು ನಾವು ದೂರಿ ಪ್ರಯೋಜನ ಇಲ್ಲ. ಈಗ ನಿಮ್ಮ ಜಂಕ್ ಫುಡ್ ಅಂತ ಹೇಳ್ತೇವೆ, ನಾವು ತಿನ್ನುವ ಆಹಾರ, ಸಿದ್ಧಪಡಿಸಿದ ಆಹಾರಗಳಿದೆ, ಅದರಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ, ಕೆಮಿಕಲ್ಸ್ ಇರುತ್ತದೆ. ಒಂದು ಸಂಸ್ಕರಿಸಿದ ಆಹಾರವನ್ನ ಅದು 6 ತಿಂಗಳು 1 ವರ್ಷಗಳ ಕಾಲ ಕೆಡದಂತೆ ಇಡಬೇಕಾದ್ರೆ ಪ್ರಿಸರ್ವೇಟಿವ್ ಹಾಕ್ತಾರೆ. ದಟ್ ಈಸ್ ಇಟ್ ಸೆಲ್ಫ್ ಇಸ್ ಎ ಕೆಮಿಕಲ್. ಮತ್ತೆ ಕಲರಿಂಗ್ ಏಜೆಂಟ್. ನೀವು ಬಣ್ಣಗಳು ಪ್ರತಿ ಬಾರಿ ಹೇಳ್ತಾ ಇರ್ತೀರಿ, ಜಂಕ್ ಫುಡ್ ತಿನ್ಬೇಡಿ, ಮತ್ತೆ ಏನು ಇವತ್ತೆಲ್ಲ ನಮ್ಮ ಮಕ್ಕಳೆಲ್ಲ ಆ ಪ್ಯಾಕೆಟ್ ಅಲ್ಲಿ ಬರ್ತದಲ್ಲ, ಲೇಸ್ ಮತ್ತೊಂದು ಇನ್ನೊಂದು ಅಂತ ಒಳ್ಳೆ ಮಸಾಲ ಏನು ಭರಿತವಾಗಿರುವಂಥದ್ದು, ಅದನ್ನೇ ತಿಂತಾ ಇರ್ತಾರೆ. ಬಟ್ ಎವ್ರಿ ಟೈಮ್ ನಮ್ಮ ಶೋದಲ್ಲಿ ಮಾತಾಡೋ ವೈದ್ಯರುಗಳು ಒಂದು ಎಚ್ಚರಿಕೆ ಕೊಡ್ತಾ ಇರ್ತಾರೆ, ಅದನ್ನು ತಿನ್ಬೇಡಿ ಅಂತ. ಎಸ್, ಇವತ್ತು ನೀವು ಹೇಳೋ ಪ್ರಕಾರ ಅದರಲ್ಲಿರೋ ಕೆಮಿಕಲ್ಸ್ ಕೂಡ ಒಂದು ರೀಸನ್. ಖಂಡಿತವಾಗಿ ಈ ಕೆಮಿಕಲ್ಸ್ಗಳು, ರಾಸಾಯನಿಕಗಳು ಖಂಡಿತವಾಗಿ ಕಾರ್ಸಿನೋಜನ್ ಅಂತ ಹೇಳಿ ಈಗ ಹಲವಾರು ಈ ಪ್ರತಿಯೊಂದು ಆಹಾರ ಪದಾರ್ಥವು ನಮ್ಮ ಮಾರ್ಕೆಟಿಗೆ ಬರಬೇಕಾದ್ರೆ FDA ನಿಂದ ಅಪ್ರೂವಲ್ ಆಗಬೇಕು. ಅದರಲ್ಲಿ ಇಂತಿಷ್ಟದೇ ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕು ಅಂತೇಳಿ ಇರುತ್ತದೆ. ಅದಕ್ಕಿಂತ ಜಾಸ್ತಿ ಇದ್ರೆ ಖಂಡಿತವಾಗಿ ಅದು
ಅದನ್ನು ತಿಂದರೆ ಇವತ್ತು ಮ್ಯಾಗಿ ತಿಂದವನಿಗೆ ನಾಳೆ ಕ್ಯಾನ್ಸರ್ ಬರ್ತದಂತಲ್ಲ. 10 ವರ್ಷ 5 ವರ್ಷ ನಿರಂತರವಾಗಿ ಅದನ್ನು ಬಳಸ್ತಾ ಇದ್ದರೆ ಖಂಡಿತವಾಗಿ ಸಹ ಆ ಸೆಲ್ಯುಲಾರ್ ಲೆವೆಲ್ನಲ್ಲಿ ಮೊಲೆಕ್ಯೂಲ್ನಲ್ಲಿ ಚೇಂಜಸ್ ಆಗ್ತದೆ. ಮುಂದೆ ಅದು ಖಂಡಿತವಾಗಿಯೂ ಸಹ ಕ್ಯಾನ್ಸರ್ ಆಗಲಿಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸ್ತದೆ. ಅದರಿಂದ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಸ್ ಡಾಕ್ಟರ್ ಗೌತಮ್ ಅವರೇ, ಈಗಾಗಲೇ ಏನು ಬಾಯಿಯ ಕ್ಯಾನ್ಸರ್ನ ವಿಚಾರಗಳನ್ನು ನಾವು ಅದನ್ನು ಬೇರೆ ಕ್ಯಾನ್ಸರ್ಗಿಂತ ಸುಲಭವಾಗಿ ನಮಗೆ ಗ್ರಹಿಸಲಿಕ್ಕೆ ನೋಡಿದಾಗ ಗೊತ್ತಾಗುತ್ತೆ ಅಂತ ಡಾಕ್ಟರ್ ಕೂಡ ಹೇಳಿದರು. ಈಗ ಏನಾದರೂ ಈಗ ನೀವು ಡಾಕ್ಟರ್ ಹೇಳಿದ ಪ್ರಕಾರ ನಾವು ಬಾಯಿ ತೆರೆದರೆ ಅದು ಗೊತ್ತಾಗುತ್ತೆ ಅಂತ, ಅದಕ್ಕಿಂತಲೇ ಪೂರ್ವದಲ್ಲೇ ಏನಾದರೂ ಗುಣಲಕ್ಷಣಗಳು ಗೋಚರಿಸುತ್ತಾ? ಗುಣಲಕ್ಷಣಗಳು ಗೋಚರಿಸಂತ ಕೇಳಿ ಖಂಡಿತವಾಗಿ ಇರ್ತದೆ. ಯಾಕೆಂದರೆ ಈ ತಂಬಾಕು ತಿನ್ನುವವರಿಗೆ ಏನಾಗ್ತದೆ ಅಂತ ಅದೊಂದು ಅನಸ್ತೇಷಿಯಾ ಕೊಟ್ಟಾಗ ಆಗ್ತದೆ. ತಂಬಾಕು ತಿನ್ನುವ ಸಂದರ್ಭದಲ್ಲಿ ಅಲ್ಲಿರುವ ಎಲ್ಲ ಸೆನ್ಸೇಷನ್ಸ್ ಹೋಗಿರ್ತದೆ. ಎಷ್ಟೋ ಪೇಷಂಟ್ಸ್ಗಳು ನಮ್ಮಲ್ಲಿ ಬಂದಾಗ ಹೇಳ್ತಾರೆ, ಡಾಕ್ಟ್ರೆ ತಂಬಾಕು ತಿಂತಾ ಇರೋ ಏನು ತೊಂದರೆ ಇರಲಿಲ್ಲ, ಈಗ ಅದನ್ನು ಬಿಟ್ಟು 15 ದಿವಸ ಆಯಿತು, ಬಾಯೆಲ್ಲ ಉರಿತದೆ, ಹಾಗಾಗ್ತದೆ ಹೀಗಾಗ್ತದೆ ಅಂತ ಹೇಳಿಕೊಂಡು ಈ ಉರಿಯುವ ಸಂಗತಿಗಳನ್ನು ಗ್ರಹಿಸುವ ಶಕ್ತಿ ಕೂಡ ಅದನ್ನು ದಮನ ಮಾಡ್ತಾ ಇರ್ತದೆ. ಯಾವುದು ಈ ತಂಬಾಕು ಯುಕ್ತ ಸೇವನೆಗಳು, ಅದರಲ್ಲಿ ಲವಂಗದ ಅಂತ ಹಾಕಿರ್ತಾರೆ. ಈ ಲವಂಗ ಅಂತ ಹೇಳಿದ್ರೆ ಅದರಲ್ಲಿ ಲಿಗ್ನೋಕೇನ್ ಅಂತ ನಾವು ಏನು ಲೋಕಲ್ ಅನಸ್ತೇಷಿಯಾ ಅಂತ ಯೂಸ್ ಮಾಡ್ತೇವೆ, ಅದರದ್ದೇ ಒಂದು ಥರದ ಮಾಲಿಕ್ಯೂಲ್ ಅದರಲ್ಲಿ ಕೂಡ ಇರ್ತದೆ. ಆಗ ಅದೊಂಥರ ಅನಸ್ತೇಷಿಯಾ ಕೊಟ್ಟಾಗೆ ಆಗ್ತದೆ. ನೋವು ಗೊತ್ತಾಗೋದಿಲ್ಲ, ಯಾವುದೇ ಸಮಸ್ಯೆಗಳು ಗೊತ್ತಾಗೋದಿಲ್ಲ. ಯಾವಾಗಲೂ ಬೆಳಿಗ್ಗೆ ಬಾಯಿ ಹಲ್ಲುಜ್ಜಿಕೊಳ್ಳುವಾಗ ಕನ್ನಡಿಯಲ್ಲಿ ಬಾಯನ್ನೊಮ್ಮೆ ನೋಡಿಕೊಂಡ್ರೆ ಅಲ್ಲಿ ಕೆಂಪಾಗಿರೋದು ಕಾಣ್ತದೆ, ಬಿಳಿಯಾಗಿರುವಂಥದ್ದು ಕಾಣುವಂಥದ್ದು. ಕೆಲವು ಕಡೆ ಏನು ನಾವು ಹಲ್ಲುಜ್ಜುವಾಗ ರಕ್ತವೇ ಬರಲಿಕ್ಕೆ ಇರ್ತದೆ, ಬ್ರಷಲ್ಲಿ ರಕ್ತ ಕಾಣಲಿಕ್ಕೆ ಶುರುವಾಗ್ತದೆ, ಉಗುಳುವಾಗ ರಕ್ತ ಕಾಣಲಿಕ್ಕೆ ಶುರುವಾಗ್ತದೆ. ಈ ಥರದ ಎಲ್ಲ ಸಮಸ್ಯೆಗಳು ಬಂದಾಗ ತಕ್ಷಣ ಡಾಕ್ಟ್ರನ್ನು ವೈದ್ಯರನ್ನು ಹೋಗಿ ತೋರಿಸಿ ಅದನ್ನು ಏನಾದ್ರು ಸಮಸ್ಯೆಗಳಿದೆಯಾ ಇಲ್ವ ಅಂತ ತೋರಿಸಿಕೊಳ್ಳೋದು ಉತ್ತಮ. ಇದು ಈ ರೀತಿಯಾದಲ್ಲ, ಈಗ ರಕ್ತ ಬರುವಂಥದ್ದು ನೀವು ಹೇಳಿದ ಲಕ್ಷಣಗಳೆಲ್ಲವೂ ಕೂಡ ಅದು ಕ್ಯಾನ್ಸರ್ದೇ ಆಗಿರಬೇಕಂತಿಲ್ಲ, ಖಂಡಿತವಾಗಿಯೂ ಇಲ್ಲ. ಯಾಕೆಂದರೆ ರಕ್ತ ಬರುವುದೇ ಹೇಳುವಂಥ ಒಂದೇ ಸಂಗತಿಗೆ ಹಲವಾರು ಕಾರಣಗಳಿರ್ಬೋದು. ಬರೇ ಒಸಡುಗಳಲ್ಲಿ ಇನ್ಫೆಕ್ಷನ್ ಆದದ್ದೇ ಇರ್ಬೋದು, ಹಲ್ಲುಗಳನ್ನು ಸರಿಯಾಗಿ ನೋಡಿಕೊಳ್ಳದೇ ಇದ್ದದೇ ಇರ್ಬೋದು, ಅದೇ ಹೆಚ್ಚು ಸಾಮಾನ್ಯ ಕಾರಣ. ಆದರೆ ಕ್ಯಾನ್ಸರ್ ಕೂಡ ಒಂದು ಕಾರಣ. ಹಲ್ಲುಗಳ ಒಸಡುಗಳಲ್ಲಿ ಇನ್ಫೆಕ್ಷನ್ ಆಗಿದ್ದರೆ ಅದನ್ನು ಸ್ಕೇಲಿಂಗ್ ಮಾಡ್ಬೋದು, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಟ್ರೀಟ್ಮೆಂಟ್ ಮಾಡಿದ ಕೂಡ ಅಲ್ಲಿಗೆ ಸೆಟಲ್ ಆಗ್ತದೆ. ಆದರೆ ಯಾವಾಗ ಅದು ಕ್ಯಾನ್ಸರ್ ಆಗಿ ಮಾರ್ಪಾಟಾಗಿದೆ ಇಲ್ವಂತ ಸಾಮಾನ್ಯ ಜನರಿಗೆ ಗೊತ್ತಾಗೋದು ಕಷ್ಟ. ಕನ್ನಡಿಯಲ್ಲಿ ನೋಡಿದ ಕೂಡಲೇ ಈ ರಕ್ತ ಕ್ಯಾನ್ಸರಿಂದ, ಈ ರಕ್ತ ಬೇರೆ ಕಾರಣದಿಂದ ಗೊತ್ತಾಗೋದು ಕಷ್ಟ. ಅದನ್ನು ನೀವು ಯಾವ ಹಂತದಲ್ಲಿ ಈಗ ಅದನ್ನು ಯಾವ ರೀತಿಯಾದ ಅದನ್ನು ನೀವು ಡಯಾಗ್ನಿಸ್ ಮಾಡುವಂಥದ್ದು? ಹೌದು, ಅದನ್ನು ಈ ಒಂದು ಒಳ್ಳೆಯ ಸಂಗತಿ ಬಾಯಿಯ ಕ್ಯಾನ್ಸರ್ನ ಬಗ್ಗೆ ಅಂತ ಹೇಳಿದ ಕೂಡಲೇ ಹೆಚ್ಚಿನ ಸಂಗತಿ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಾವು ಬಾಯಿ ತೆರೆದು ನೋಡಿದ ಕೂಡಲೇ ನಮ್ಗೆ ಗೊತ್ತಾಗ್ತದೆ, ಇದು ಕ್ಯಾನ್ಸರು ಅಥವಾ ಕ್ಯಾನ್ಸರ್ನ ಪೂರ್ವ ಹಂತದಲ್ಲಿದೆ, ಕ್ಯಾನ್ಸರ್ನ ಮುಂದಿನ ಹಂತದಲ್ಲಿದೆ ಅಂತ. ಅಫ್ಕೋರ್ಸ್ ನಾವು ಅದನ್ನು ಏನು ಅನಿಸಿಕೆಯ ಮೇಲೆ ಟ್ರೀಟ್ಮೆಂಟ್ ಖಂಡಿತವಾಗಿ ಮಾಡೋದಿಲ್ಲ. ಈಗ ಈ ಕ್ಯಾನ್ಸರ್ನ ಲಕ್ಷಣ ಕಂಡಿತು ಅಂತಂದರೆ ಅದಕ್ಕೆ ಬಯಾಪ್ಸಿ ಬೇಕು ಅಂತ ನಾವು ಹೇಳ್ತೇವೆ. ಬಯಾಪ್ಸಿ ಅಂತ ಹೇಳಿದ್ರೆ ಒಂದು ಸಣ್ಣ ತುಂಡು ಅದರಿಂದ ತಗೊಳ್ಳೋದು, ನೋವಿಗೇನೇನಿರೋದಿಲ್ಲ, ಒಂದು ಚಿಕ್ಕ ಒಂದು ಇಂಜೆಕ್ಷನ್ ಕೊಟ್ಟುಕೊಂಡು ಅದರ ತುಂಡು ತೆಗೆದು ಪರೀಕ್ಷೆ ಕಳಿಸ್ತೇವೆ. ಲ್ಯಾಬಲ್ಲಿ ಅದನ್ನು ಸಂಸ್ಕರಿಸಿ ಅದರನ್ನೇ ಕಲಿಯುವ ವೈದ್ಯರುಗಳಿದ್ದಾರೆ, ಅವರು ಅದನ್ನು ಕಲಿತು ಅದನ್ನು ನೋಡಿ ತಿಳಿಸ್ತಾರೆ, ಇದರಲ್ಲಿ ಕ್ಯಾನ್ಸರ್ ಬಂದಿದೆಯಾ ಅಲ್ಲ ಕ್ಯಾನ್ಸರ್ ಬರಲಿಕ್ಕಿದೆಯಾ ಅಲ್ಲ ಬೇರೆ ಯಾವ ಸಮಸ್ಯೆಗಳು ಇಲ್ಲವಾ ಅಂತ. ಆ ರಿಪೋರ್ಟು ಒಂದು 4-5 ದಿವಸ, ಒಂದು ವಾರದಲ್ಲಿ ಬರ್ತದೆ ಬಯಾಪ್ಸಿ ರಿಪೋರ್ಟು. ಅದನ್ನು ಹೊಂದಿಕೊಂಡು ನಾವು ಅದರ ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡ್ತೇವೆ. ಓಕೆ. ಇದು ಡಾಕ್ಟ್ರೆ, ಇದು ಬಾಯಿಯ ಕ್ಯಾನ್ಸರ್ಗೆ ಪರ್ಟಿಕ್ಯುಲರ್ಲಿ ಸಾಮಾನ್ಯವಾಗಿ ಎಷ್ಟು ಏಜಿನ ನಂತರ ಅದು ಬರುತ್ತೆ ಅಂತ ಏನಾದರೂ? ಅದೇ ಈಗ ತಾನೇ ಹೇಳಿದೆ, ಹಿಂದಿನ ಕಾಲದಲ್ಲೆಲ್ಲ ಓಲ್ಡ್ ಏಜಲ್ಲಿ ಬರುವಂಥದ್ದು. ಈಗ ನಾವು 20 ವರ್ಷ 25 ವರ್ಷದ ಹುಡುಗರಲ್ಲಿ ಸಹ ನಾವು ನೋಡ್ತೇವೆ. ಯಾಕೆಂತ ಹೇಳಿದ್ರೆ ಈ ತಂಬಾಕಿನ ದುಶ್ಚಟಗಳಿಂದಾಗಿ, ಈಗ ಡಾಕ್ಟರ್ ಗೌತಮ್ ಹೇಳಿದ ಹಾಗೆ ಬಾಯಿಯಲ್ಲಿ ಉರಿ, ಅದು ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಅಂತ ನಾವು ಹೇಳ್ತೇವೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ 50 ಮಿಲಿಮೀಟರ್ 5 ಸೆಂಟಿಮೀಟರ್ ಅಷ್ಟು ಬಾಯಿ ತೆರೆಯಲಿಕ್ಕೆ ಆಗ್ತದೆ. ಯಾವಾಗ ನಾವು ಈ ಗುಟ್ಕವನ್ನು ನಿರಂತರವಾಗಿ ತಿಂತಾ ಇದ್ದಾಗ ಬಾಯಿ ತೆರೆಯುವಿಕೆ ಕಡಿಮೆ ಆಗ್ತದೆ, ಬಾಯಿ ಓಪನ್ ಮಾಡೋದು ಕಡಿಮೆ ಆಗ್ತದೆ. ಬಾಯಿ ಉರಿಯ ಜೊತೆಗೆ ಬಾಯಿ ತೆರೆಯುವಿಕೆ ಕಡಿಮೆ ಆದಾಗ ಅದನ್ನು ನಾವು ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೇವೆ, ಬಾಯಿ ಬಿಗಿಯುವ ರೋಗ ಅಂತ ಹೇಳ್ತೇವೆ. ಯಾವಾಗ ಬಾಯಿ ತೆರೆಯಲಿಕ್ಕೆ ಕಡಿಮೆ ಆಗ್ತದೆ, ಖಾರ ಪದಾರ್ಥ ಮಸಾಲೆ ಪದಾರ್ಥಗಳನ್ನು ತಿನ್ನುವುದಿಲ್ಲ, ಅದು ಬಾಯಿಗೆ ಹಾಕಿದ ಕೂಡಲಿಗೆ ಉರಿತದೆ, ಟೇಸ್ಟ್ ಗೊತ್ತಾಗೋದಿಲ್ಲ. ಇದೆಲ್ಲ ಸಮಸ್ಯೆಗಳು ಬಂದಾಗ ಅವ್ರು ನಮ್ಮ ಹತ್ರ ಬರ್ತಾರೆ, ಡಾಕ್ಟರ್ ನನಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೇಳ್ತೇವೆ. ಎಷ್ಟು ವರ್ಷದಿಂದ ಗುಟ್ಕಾ ತಿಂದ? ನಾನು 5 ವರ್ಷದಿಂದ ಗುಟ್ಕಾ ತಿಂತಾ ಇದ್ದೆ, ಕಳ್ಳ ಅಲ್ಲೇ ಸಿಕ್ಕಿ ಮೊದಲ ಪ್ರಶ್ನೆ ಬಹುಶಃ ವೈದ್ಯರದ್ದು ಅದೇ ಇರಬಹುದು. ಹೌದು. ಸೊ ಆ ಹಂತದಲ್ಲಿ ನಾವು ಅವರನ್ನ ಪ್ರೀ ಕ್ಯಾನ್ಸರಸ್ ಸ್ಟೇಜಲ್ಲಿ ಇದ್ದಾಗ ನಾವು ರೋಗಿಗಳಿಗೆ ಎಜುಕೇಟ್ ಮಾಡ್ತೇವೆ. ಈಗ ನನ್ನ ಬಳಿ ಒಬ್ಬ ಪೇಷಂಟ್ ಬಂದು ಹಲ್ಲು ನೋವಿದೆ, ಬಾಯಿ ತೆರೀಲಿಕ್ಕೆ ಸಹ ಆಗುದಿಲ್ಲ ಅಂತ ಹೇಳಿದ್ರೆ ನಾನು ಹಲ್ಲು ನೋವನ್ನು ಮರೆತು ಬಿಡ್ತೇನೆ. ಯಾಕೆಂದ್ರೆ ಹಲ್ಲು ಕೀಳೋದು ಎಲ್ಲರೂ ಮಾಡ್ತಾರೆ, ನಮಗೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ಆ ಮನುಷ್ಯನಿಗೆ ಎಜುಕೇಟ್ ಮಾಡಬೇಕು. ಈ ಗುಟ್ಕಾ ತಿನ್ನೋದನ್ನು ನಿಲ್ಲಿಸಿದ್ರೆ ಆ ಜೀವ ಉಳಿಸಬಹುದು, ಹಲ್ಲು ಕೀಳದಿದ್ರೆ ಏನು ಸತ್ತೋಗೋದಿಲ್ಲ.
ಒಂದು ವಾರ ಬಿಟ್ಟು 2 ತಿಂಗಳು ಬಿಟ್ಟು ಕೀಳ್ಬೋದು. ಆದರೆ ಈ ಬಾಯಿ ಬಿಗಿಯುವ ರೋಗ ಇದ್ದರೆ ನಾವು ಅವ್ರನ್ನ ಕೂತು ಕೌನ್ಸಿಲ್ ಮಾಡಬೇಕು, ಅರ್ಧ ಗಂಟೆಗಳ ಕಾಲ ಆಪ್ತ ಸಮಾಲೋಚನೆ. ನೋಡಿ, ನೀವು ಈ ಗುಟ್ಕಾ ತಿನ್ನೋದ್ರಿಂದ, ತಂಬಾಕು ತಿನ್ನೋದ್ರಿಂದ ಬಾಯಿ ಉರಿತಾ ಇದೆ, ನೆಕ್ಸ್ಟ್ ಈ ಹಂತದಲ್ಲಿ ನೀವು ನಿಲ್ಲಿಸಿದರೆ ಅದು ಮುಂದೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಕಡಿಮೆ ಆಗ್ತದೆ. ಇದನ್ನು ನೀವು ಮುಂದುವರಿಸಿದರೆ ಆ ಜಾಗದಲ್ಲಿ ಹುಣ್ಣಾಗ್ತದೆ, ಹುಣ್ಣಾಗಿ ಕ್ರಮೇಣ ಅದರಲ್ಲಿ ರಕ್ತ ಒಸರಲಿಕ್ಕೆ ಶುರುವಾಗ್ತದೆ, ಮತ್ತು ಗೆಡ್ಡೆ ಬರಲಿಕ್ಕೆ ಶುರುವಾಗ್ತದೆ. ಆ ಹಂತದಲ್ಲಿ ನಾವು ರೋಗಿಗೆ ತಿಳಿ ಹೇಳಬೇಕು. ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಡಾಕ್ಟರ್ ಗೌತಮ್ ಹೇಳಿದಾಗೆ ನಾವು ಡೌಟ್ ಇದ್ದರೆ ನಾವು ಬಯಾಪ್ಸಿ ಮಾಡ್ತೇವೆ. ಬಯಾಪ್ಸಿ ಮಾಡಿ ನಮ್ಗೆ ಗೊತ್ತಾಗ್ತದೆ ಯಾವ ಸ್ಟೇಜಲ್ಲಿ. ಆ ಬಯಾಪ್ಸಿನಲ್ಲೂ ನಾವು ಸ್ಟೇಜಿಂಗ್ ನೋಡ್ತೇವೆ. ಸೆಲ್ ಯಾವ ರೀತಿ ಈ ಜೀವಕೋಶದ ಒಳಗಡೆ DNA ಲೆವೆಲ್ನಲ್ಲಿ ಸೈಟೋಪ್ಲಾಸಮ್ ಅಂತ ಇದೆ, ನ್ಯೂಕ್ಲಿಯಸ್ ಯಾವ ರೀತಿ ಡಿವೈಡ್ ಆಗ್ತಾ ಇದೆ, ಅದರ ರೇಷಿಯೋ ಎಷ್ಟಿದೆ, ಅದನ್ನೆಲ್ಲ ನಮಗೆ ಸೆಲ್ಯುಲರ್ ಲೆವೆಲ್ನಲ್ಲಿ ಗೊತ್ತಾಗ್ತದೆ. ಸೊ ಇದು ನೋಡಿದ ಕೂಡಲೇ ನಾವು ಡಯಾಗ್ನೋಸ್ ಮಾಡೋದಾದರೂ ಸಹ ನಾವು ಪ್ಯಾಥಾಲಜಿಸ್ಟ್ಗಳ ಸಹಕಾರದಿಂದ ಬಯಾಪ್ಸಿ ಮಾಡಿ ಅದನ್ನು ಡಯಾಗ್ನೋಸ್ ಮಾಡುವುದು. ಇದನ್ನು ಮಾಡುವಾಗ ನಮ್ಮ ಟ್ರೀಟ್ಮೆಂಟ್ ಪ್ಲಾನಿಗೆ ಇದೆಲ್ಲ ಅನುಕೂಲಗಳನ್ನು, ರೋಗಿಯ ಚರಿತ್ರೆ, ರೋಗಿಯ ಹಿಸ್ಟ್ರಿ, ಫ್ಯಾಮಿಲಿನಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಬಂದಿದೆಯಾ, ಎಲ್ಲವನ್ನ ನೋಡಿಕೊಂಡು ನಮ್ಮ ಟ್ರೀಟ್ಮೆಂಟನ್ನು ನಾವು ಪ್ಲಾನ್ ಮಾಡ್ತೇವೆ. ಈಗ ಒಂದು ನೀವು ಹೇಳಿದಾಗೆ ಅಪೂರ್ವ ಏನೋ ಪ್ರೀ ಕ್ಯಾನ್ಸರಸ್ ಸ್ಟೇಜಿನಿಂದ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಲಿಕ್ಕೆ ಎಷ್ಟು ವರ್ಷಗಳು ಬೇಕಾ, ಹೇಗೆ? ನೋಡಿ, ಈ ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಇದ್ದಾಗ ನಾವು ಆ ರೋಗಿಯನ್ನ ಕರೆದು ಅವರಿಗೆ ಸಂಪೂರ್ಣವಾದ ಸಮಾಲೋಚನೆ ಮಾಡಿ ಹೇಳ್ತೇವೆ, ನೋಡಿ ನೀವು ನಿಲ್ಲಿಸಬೇಕು ಅಂತ ಹೇಳಿ. ನಮ್ಮ ಅಡ್ವೈಸಿನ ನಂತರವೂ ಸಹ ಅವರು ಅದನ್ನು ಕಂಟಿನ್ಯೂ ಮಾಡಿದರೆ ಖಂಡಿತವಾಗಿ ಸಹ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗುವ ಸಾಧ್ಯತೆ ಇದೆ. ನಮಗೆ ಅದು ಪ್ರೀ ಕ್ಯಾನ್ಸರಸ್ ಸ್ಟೇಜ್ ನಮಗೆ ಇದು ಬಯಾಪ್ಸಿ ಮಾಡಿದಾಗ ಗೊತ್ತಾಗ್ತದೆ. ಬಯಾಪ್ಸಿ ಮಾಡಿದಾಗ ಹೇಳ್ತಾರೆ ಇನ್ನೂ ಕ್ಯಾನ್ಸರ್ ಆಗಲಿಲ್ಲ, ಇದು ಪ್ರೀ ಕ್ಯಾನ್ಸರಸ್ ಸ್ಟೇಜು, ಇದು ಎರಿಥ್ರೋಪ್ಲೇಕಿಯಾ, ಇದು ಲೈಕನ್ ಪ್ಲಾನಸು, ಇದು ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ನಮಗೆ ಪ್ಯಾಥಾಲಜಿಸ್ಟ್ ರಿಪೋರ್ಟ್ ಕೊಡ್ತಾರೆ. ಆ ಹಂತದಲ್ಲಿ ಇದು ಇಂಟರ್ಮಿಟೆಂಟ್ ಸ್ಟೇಜ್ ಅಂತ ಹೇಳ್ತಾರೆ. ಈ ಹಂತದಲ್ಲಿ ಕ್ಯಾನ್ಸರ್ ಆಗಲಿಲ್ಲ ಅಂತ ಹೇಳ್ತಾರೆ. ಅದನ್ನು ನಾವು ಬಯಾಪ್ಸಿ ರಿಪೋರ್ಟ್ ರೋಗಿಗೆ ಕೊಟ್ಟು ಅವರ ಕೂತು ಅವರಿಗೆ ನಾವು ಸಮಾಧಾನವಾಗಿ ಅವರಿಗೆ ಮನಸ್ಸಿಗೆ ಗೊತ್ತಾಗೋ ರೀತಿಯಲ್ಲಿ ಅವರದೇ ಭಾಷೆಯಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದು ನಮ್ಮ ಹೊಣೆಗಾರಿಕೆ, ಅದನ್ನು ನಾವು ಮಾಡ್ತೇವೆ. ಅಷ್ಟು ಹೇಳಿದ ಮೇಲೆ ಅವನು ತಿಂದರೆ ಮತ್ತೆ ಖಂಡಿತವಾಗಿ ನೆಕ್ಸ್ಟ್ ಸ್ಟೇಜ್ ಅದು ಕ್ಯಾನ್ಸರ್ ಆಗ್ತದೆ. ಖಂಡಿತವಾಗಿ ಸಹ ನಾವು ಅವರಿಗೆ ತಿಂದರೆ ನಾವು ಹೆದರಿಸುವುದಲ್ಲ, ರೋಗಿಗೆ ಇರೋ ವಿಷಯವನ್ನು ಕನ್ವಿನ್ಸ್ ಮಾಡುವಂಥದ್ದು. ಮತ್ತೆ ಈಗ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಇವತ್ತಿನ ಒಂದು ವ್ಯವಸ್ಥೆ ಒಳಗಡೆ ಈ ತಂಬಾಕು, ಅದರಲ್ಲೂ ಕೂಡ ಈ ಸಾಮಾನ್ಯ ಕೂಲಿ ಕಾರ್ಮಿಕರು ಹೆಚ್ಚಾಗಿ ಮತ್ತು ಬೇರೆ ವಲಯದವರು ಕೂಡ ಡಾಕ್ಟರ್ ಹೇಳಿದ ಹಾಗೆ ಏನು ಒಮ್ಮೆ ಒಂದು ಮುನ್ನೆಚ್ಚರಿಕೆ ಕೊಟ್ಟ ನಂತರ ನೀವು ಮತ್ತೆ ಕೂಡ ಬದಲಾವಣೆ ಮಾಡಿಕೊಳ್ಳದಿದ್ದರೆ ಮತ್ತೆ ಅದು ಪರಿಸ್ಥಿತಿ ಕೈ ಮೀರಿ ಹೋಗಿರುತ್ತೆ. ಎಸ್, ಈಗ ಪರಿಸ್ಥಿತಿ ಅದು ಕ್ಯಾನ್ಸರ್ ಸ್ಟೇಜಿಗೆ ಬಂತು ಡಾಕ್ಟ್ರೆ. ಈಗ ಒಬ್ಬ ನೀವು ಹೇಳಿದ ನಂತರ ಕೂಡ ಅಥವಾ ನೇರವಾಗಿ ಕ್ಯಾನ್ಸರ್ ಸ್ಟೇಜಿಗೆ ಬಂದಾಗ ಏನು ಮಾಡೋದು? ಈ ಬಾಯಿಯ ಕ್ಯಾನ್ಸರ್ ಮುಖ್ಯವಾಗಿ ನಾವೀಗ ಬಾಯಿಯ ಕ್ಯಾನ್ಸರ್ನ ಬಗ್ಗೆ ಇವತ್ತು ಮಾತಾಡ್ತಾ ಇರುವ ಕಾರಣ ಅತಿ ಮುಖ್ಯವಾದ ಟ್ರೀಟ್ಮೆಂಟ್ ಬಾಯಿಯ ಕ್ಯಾನ್ಸರಿಗೆ ಅಂತಂದರೆ ಫಸ್ಟ್ ಅದನ್ನು ತೆಗಿಬೇಕು. ಎಲ್ಲೇ ಇದ್ದರೂ ಕೂಡ ತೆಗಿಬೇಕು. ಅಂದರೆ ನಾಲಿಗೆಯಲ್ಲಿರಲಿ, ಒಸಡುಗಳಲ್ಲಿರಲಿ, ಅಲ್ಲಿ ಚರ್ಮದಲ್ಲಿ ಯಾವುದೇ ಭಾಗದಲ್ಲಿರಲಿ ಅದನ್ನು ನಾವು ತೆಗಿಬೇಕು. ತೆಗೆಯೋದು ಅಂದರೆ ಆಪರೇಷನ್, ಸರ್ಜರಿ ಮಾಡಬೇಕು. ಅದು ಫಸ್ಟ್ ಟ್ರೀಟ್ಮೆಂಟು. ಮತ್ತು ಅದರ ಸ್ಟೇಜನ್ನು ಅನುಸರಿಸಿಕೊಂಡು ಅದು ಮಾತ್ರ ಸಾಕ ಅಥವಾ ಅದಕ್ಕಿಂತ ಜಾಸ್ತಿ ಬೇಕಂತ. ಈಗ ಶುರುವಿನ 1ನೇ ಹಂತ ಅಥವಾ 2ನೇ ಹಂತದಲ್ಲಿ ಇದ್ದರೆ ಬರೀ ಆಪರೇಷನ್ ಮಾಡಿ ಅದನ್ನು ಪೂರ್ತಿಯಾಗಿ ಗುಣಮುಖ ಮಾಡ್ಬೋದು. ಆಪರೇಷನ್ನ ಶುರುವಿನ ಸ್ಟೇಜಲ್ಲಿ ಗುಣ ಅಂತ ಹೇಳಿ 1 ವಾರ 2 ವಾರದಲ್ಲಿ ಹುಣ್ಣು ಗುಣ ಆಯಿತು ಅಂತಂದರೆ ಕ್ಯಾನ್ಸರು ಹೋಯಿತು, ಹುಣ್ಣು ಗುಣ ಆಯಿತು. ಮತ್ತು ಕಾಲಕ್ಕೆ ನೋಡ್ತಾ ಇದ್ದರೆ ಸಾಕು. ಅಲ್ಲ 3ನೇ ಹಂತ ಅಥವಾ 4ನೇ ಹಂತಕ್ಕೆ ಹೋಗಿದೆ, ಅದು ಆಲ್ರೆಡಿ ಕುತ್ತಿಗೆಗೆ ಹಬ್ಬಿದೆ, ಈ ಥರದ ಸಂಗತಿಗಳು ಆಗಿದೆ ಅಂತಾದರೆ ಮತ್ತು ಬಾಯದ್ದು ಮಾತ್ರ ಆಪರೇಷನ್ ಸಾಲದು, ಕುತ್ತಿಗೆಯದ್ದು ಹಬ್ಬಿದ ಜಾಗದ್ದು ಕೂಡ ಆಪರೇಷನ್ ಮಾಡಬೇಕು. ಅಲ್ಲಿರುವ ಲಿಂಫ್ ಗ್ರಂಥಿಗಳನ್ನು ನಾವು ತೆಗಿಬೇಕು. ಇದಾದಮೇಲೆ ನಾವು ರೇಡಿಯೇಷನ್ ಕೊಡಬೇಕು, ಕೀಮೋಥೆರಪಿ ಕೊಡಬೇಕು. ಈಗ ಬಾಯಿಯಿಂದ ಅದು ಆಮೇಲೆ ಕುತ್ತಿಗೆಗೆ ಸ್ಪ್ರೆಡ್ ಆಗುವಂತೆ. ಹೌದು, ಯಾಕೆಂದರೆ ಇದೆಲ್ಲ ನಮ್ಮ ದೇಹದ ಒಂದು ಪ್ರತಿರೋಧ ಶಕ್ತಿಯ ಒಂದೊಂದು ಹಂತಗಳು. ಬಾಯಲ್ಲಿ ಕ್ಯಾನ್ಸರ್ ಬಂದಾಗ ಅದು ಹಬ್ಬಲಿಕ್ಕೆ ಪ್ರಯತ್ನ ಮಾಡಿದಾಗ ಈ ಲಿಂಫ್ ಗ್ರಂಥಿಗಳನ್ನು ಹಿಡಿದಿರ್ತದೆ. ಅದು ಆ ಪ್ರಯತ್ನದಲ್ಲಿ ಹಿಡಿದಿರಿಸುವಾಗ ಅಲ್ಲಿ ಕೂಡ ಗಡ್ಡೆ ಬೆಳೀತದೆ. ಆದರೆ ಆ ಹಿಡಿತಕ್ಕೆ ನಿಲ್ಲುವುದಿಲ್ಲ. ಆ ಗಡ್ಡೆ ಬೆಳೆಯುವಾಗ ನಮಗೆ ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ ಕೂಡ ಬಂದಿದೆ ಅಂತ. ಬಂದಾಗ ಅದನ್ನು ಪೂರ್ತಿ ಲಿಂಫ್ ನೋಡ್ ಕ್ಲಿಯರೆನ್ಸ್ ಅಂತ ಹೇಳ್ತೇವೆ, ನೆಕ್ ಡಿಸೆಕ್ಷನ್ ಅಂತ ಹೇಳ್ತೇವೆ. ಅಷ್ಟು ಮಾಡಿ ಅದನ್ನು ಕ್ಲಿಯರ್ ಮಾಡಿದಾಗ ಅದರ ನಮ್ಮ ಸ್ಟೇಜ್ ವೈಸ್ ಅದರದ್ದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಪ್ರಕಾರ ಇರ್ತದೆ. ವಿಶ್ವದಲ್ಲಿ ಒಂದು ಒಳ್ಳೆಯ ಸಂಗತಿ ಅಂದರೆ ಕ್ಯಾನ್ಸರ್ನ ಬಗ್ಗೆ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಎಲ್ಲ ಇಡೀ ವಿಶ್ವದಲ್ಲೇ ಒಂದು ಸಾಮಾನ್ಯವಾಗಿ ಒಂದೇ ಥರ ಇರ್ತದೆ. ಹಾಗೆ ಅದೇ ಥರ ನಾವು ಆ ಸ್ಟೇಜಿಗೆ ಈ ಥರದ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಆ ಥರದ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ರೇಡಿಯೇಷನ್ ಅಗತ್ಯ ಇದ್ದರೆ ಕೊಡಬೇಕಾಗ್ತದೆ. ಈಗ 2ನೇ ಹಂತ ದಾಟಿದ್ದಾರೆ ಅದು ಮತ್ತೆ ಅದು ಅಪಾಯಕಾರಿಯಾದ ಹಂತ ಅಂತ ಹೇಳ್ತೀರಾ? ಹೌದು, ಖಂಡಿತವಾಗಿ. ಯಾಕೆಂದರೆ ಈ ಶುರುವಿನ ಹಂತ ಮತ್ತು 2ನೇ ಹಂತದಲ್ಲಿ ನಮಗೆ ಯಾವಾಗ ಕಾಣಲಿಕ್ಕೆ ಸಿಗ್ತದಲ್ವ, ಅದರ ಸಕ್ಸಸ್ ರೇಟ್ಸ್
ಅಪ್ವರ್ಡ್ಸ್ ಆಫ್ 90%, 90% ಹೆಚ್ಚು ಜನರನ್ನು ಸಂಪೂರ್ಣವಾಗಿ ಗುಣಮುಖ ಆಗ್ಬೋದು. ಈ ಕ್ಯಾನ್ಸರ್ನಲ್ಲಿ ನಾವು ಗುಣಮುಖ ಆಗೋದು ಅಂತ ಹೇಳೋದು ಯಾವಾಗ ಅಂತ ಹೇಳಿ, ಇವತ್ತು ಕ್ಯಾನ್ಸರ್ ಕಂಡು ಆಪರೇಷನ್ ಮಾಡಿ ನಾಳೆ ಮನೆಗೆ ಹೋದ ಗುಣ ಆಯ್ತು ಅಂತ ಹೇಳಲಿಕ್ಕಿಲ್ಲ. 5 ವರ್ಷದವರೆಗೆ ಆ ಕ್ಯಾನ್ಸರ್ ಅದೇ ಸ್ಥಳದಲ್ಲಿ ವಾಪಸ್ ಬರಲಿಲ್ಲ ಅಂತ ಆದರೆ ಆವಾಗ ಅದು ಗುಣಮುಖ ಆಗಿದೆ ಅಂತ. ಹೀಗೆ 5 ವರ್ಷ ಆಗಿ ಕೂಡ ಬಾರದೇ ಇರುವವರ ಸಂಖ್ಯೆ 90% ಇರ್ತದೆ 1ನೇ ಮತ್ತು 2ನೇ ಹಂತದಲ್ಲಿ. ಅದೇ ಮೂರನೇ ಹಂತಕ್ಕಾದ ಕೂಡಲೇ ಅದೊಂದು 70% ಇಳಿತದೆ. 4ನೇ ಹಂತಕ್ಕೆ ಬಂದರೆ 60% ಅಥವಾ ಅದಕ್ಕಿಂತಲೂ ಕಡಿಮೆ ಇಳಿಯುವ ಸಾಧ್ಯತೆ ಇರ್ತದೆ. ಈಗ ಕ್ಯಾನ್ಸರ್ಗಳಲ್ಲಿ, ಸ್ಪೆಷಲಿ ಬಾಯಿಯ ಕ್ಯಾನ್ಸರ್ಗಳಲ್ಲಿ ಒಂದು ಸಂಗತಿ ಅಂತ ಹೇಳಿದ್ರೆ, ನಮ್ಮ ಹಲ್ಲಿನ ಪಂಕ್ತಿ ಇದೆಯಲ್ವಾ, ಹಲ್ಲಿನ ಪಂಕ್ತಿಯ ಒಳಬದಿ ಬರುವ ಕ್ಯಾನ್ಸರ್ಗಳು ಯಾವಾಗಲೂ ಹೆಚ್ಚು ಅಗ್ರೆಸಿವ್, ಅಂದರೆ ಅದು ಹೆಚ್ಚು ಅಪಾಯಕಾರಿ. ಹಾಗೆ ಅದಕ್ಕಿಂತ ಹೊರ ಬರುವಂಥದ್ದು ಸ್ವಲ್ಪ ಕಡಿಮೆ ಅಪಾಯಕಾರಿ. ಅಪಾಯ ಇಲ್ಲ ಅಂತ ಇಲ್ಲ, ಅಪಾಯದಲ್ಲಿ ಸ್ವಲ್ಪ ಕಡಿಮೆ ಅಪಾಯದಲ್ಲಿ ಸ್ವಲ್ಪ ಕಡಿಮೆ ಅಷ್ಟೇ. ಹೌದು. ಹಾಗಿರುವಾಗ ನಮ್ಮ ಒಂದು ಪೇಷಂಟ್ ಆಗಿ ನೋಡ್ತಿದ್ರೆ ಕ್ಯಾನ್ಸರೇ ಎರಡಕ್ಕೂ ಕೂಡ ಸಮಾನವಾದ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಸಮಾನವಾದ ಟ್ರೀಟ್ಮೆಂಟ್ ಆಗಬೇಕು. ಹೌದು. ಇದು ಡಾಕ್ಟರ್ ಮುರಳಿ ಮೋಹನ್ ಅವರು, ಈಗ ಬಾಯಿಯ ಕ್ಯಾನ್ಸರ್ ಬಗ್ಗೆ ನೀವು ಹೇಳಿದರೆ ನಾವೊಂದು ಜಾಗೃತಿ ಮೂಡಿಸುವಂಥದ್ದು ಮತ್ತು ಇಡೀ ಜಗತ್ತಿನಾದ್ಯಂತ ಈ ವಿಶ್ವ ಕ್ಯಾನ್ಸರ್ ಜಾಗೃತಿಯ ನೆಲೆಯಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಅಂತ. ಈಗ ಈ ಲೆಕ್ಕ ನೀವು ಒಂದು ಆರಂಭದಲ್ಲಿಂದು ಲೆಕ್ಕ ಕೊಟ್ಟರಿ, ಅದು ಏನು ಪ್ರಕರಣಗಳು ಅಥವಾ ಕೇಸಸ್ ನಿಮ್ಮ ಇಬ್ಬರ ಈಗ ಅನಾಲಿಸಿಸ್ ಪ್ರಕಾರ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಉಂಟಾ, ಅನುಪಾತಗಳು ಜಾಸ್ತಿ ಆಗ್ತಾ ಇದೆ? ವರ್ಷದಿಂದ ವರ್ಷಕ್ಕೆ ಈ ಇನ್ಸಿಡೆನ್ಸ್ ಆಫ್ ಓರಲ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ನಮ್ಮ ಆಹಾರ ಪದ್ಧತಿ ಮತ್ತೆ ಈ ಗುಟ್ಕಾ, ಪಾನ್ಪರ, ತಂಬಾಕಿನ ವ್ಯವಹಾರದಿಂದಲೇ ಇದು ಜಾಸ್ತಿ ಆಗುವಂಥದ್ದು. ಇದು ಕಡಿಮೆ ಆಗಬೇಕು ಅಂತ ಹೇಳುವ ಉದ್ದೇಶದಿಂದಲೇ ನಾವು ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಈಗ ಡಾಕ್ಟ್ರೇ ಈಗ ನಾನು ಅದೇ ವಿಷಯ ಹಿನ್ನೆಲೆಯಲ್ಲಿ ಕೇಳಿದ್ದು. ಈಗ ನೀವು ಆರಂಭದಲ್ಲಿ ಕೂಡ ಹೇಳಿದೆ ಗುಟ್ಕಾ ಅನ್ನುವ ವಿಚಾರವೇ ಬಹುತೇಕವಾಗಿ, ಮದ್ಯಪಾನ ಕೂಡ ಇದೆ, ಸ್ಮೋಕಿಂಗ್ ಕೂಡ ಇದೆ ಅಂತ ಹೇಳಿದ್ರಿ. ಈಗ ಗುಟ್ಕಾ ಇಡೀ ಓಪನ್ ಮಾರ್ಕೆಟಲ್ಲಿ ಸಿಗುವ ಒಂದು ಸೊತ್ತಾಗಿ ಹೋಗಿದೆ. ಏನೋ ಸರ್ಕಾರ ಒಮ್ಮೆ ಬ್ಯಾನ್ ಮಾಡೋದಂತ ಹೇಳಿತ್ತು, ಆನಂತರ ಕಂಪನಿಯವರು ನಮ್ಮಲ್ಲಿ ಏನು ಚಾಪೆ ಅಡಿಯಲ್ಲಿ ತೋರಬಾರ್ದು ಅಂತ ಹೇಳಿದ್ರೆ ರಂಗೋಲಿ ಅಡಿಯಲ್ಲಿ ತೋರುವ ಹಾಗೆ ಎರಡನ್ನು ಬೇರೆ ಬೇರೆ ಏನು ಮಾಡಿ ಈಗ ಜನ ಎಲ್ಲ ಅದನ್ನು ತಿನ್ನುವಾಗ ನೋಡ್ತೇವೆ, ಎರಡು ಇದನ್ನು ಓಪನ್ ಮಾಡಿ ಕೈಗೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ತಿಂತಾ ಇರ್ತಾರೆ. ಈಗ ನೀವು ವೈದ್ಯರುಗಳು ಅಥವಾ ಎಂಟೈರ್ ವೈದ್ಯ ಲೋಕನೇ ತಂಬಾಕಿನ ಅಪಾಯದ ಬಗ್ಗೆ ಇಷ್ಟು ಹೇಳ್ತಾ ಇದ್ರೂ ಕೂಡ ನಾವು ಓಪನ್ ಮಾರ್ಕೆಟಲ್ಲಿ ಅದನ್ನು ದಿನ ತಗೊಳ್ಳುವಂಥ ಪರಿಸ್ಥಿತಿ ಉಂಟಲ್ವಾ? ಹೌದು, ಅದನ್ನು ಸರ್ಕಾರ, ಅದು ಅಡ್ಮಿನಿಸ್ಟ್ರೇಷನ್ ಇಶ್ಯೂ. ಈಗ ನಾವು ವೈದ್ಯರು ಏನಿದ್ರು ಚಿಕಿತ್ಸೆ ಮಾಡುವಂಥದ್ದು, ಅದು ತಿಂದರೆ ಬರ್ತದೆ ಅಂತ ನಾವು ಹೇಳ್ತೇವೆ, ಅದನ್ನು ಬ್ಯಾನ್ ಮಾಡಿ ಅಂತಲೂ ನಾವು ಹೇಳ್ತೇವೆ. ಬ್ಯಾನ್ ಮಾಡುವಂಥದ್ದು ಅಡ್ಮಿನಿಸ್ಟ್ರೇಷನ್, ಅದು ಟೋಟಲಿ ಡಿಫ್ರೆಂಟ್. ಈ ಸಂವಿಧಾನಾತ್ಮಕ ಒಂದು ಜಗತ್ತಿನಲ್ಲಿ ನಾವು ಬದುಕುವಾಗ ಅದು ಅಡ್ಮಿನಿಸ್ಟ್ರೇಷನ್ ಇಟ್ಸ್ ಟೋಟಲಿ ಬೇರೆ ವಿಚಾರಕ್ಕೆ ಬರ್ತದೆ. ಸೊ ಈಗ ನೋಡಿ, ತಾವು ಹೇಳಿದ್ರಿ, ಈಗ ಗುಟ್ಕಾ ಪ್ಯಾಕೆಟ್ ಮೇಲೆ ಹೊರಗಡೆ ಏಡಿಯ ಚಿತ್ರನೇ ಇದೆ ದೊಡ್ಡದಾಗಿ, ಕ್ರ್ಯಾಬ್ ಅರ್ಬುದ ರೋಗ ಅಂದ್ರೆ ಏಡಿ, ಅದನ್ನು ತಿಂದ್ರೆ ನಿಮ್ಗೆ ಒಂದು ಅರ್ಬುದ ರೋಗ ಬರ್ತದೆ ಅಂತ ಹೇಳಿ. ನಿಮ್ಮ ಸಿಗರೇಟ್ ಪ್ಯಾಕೆಟ್ನ ಮೇಲೆ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳಿ ಅಲ್ಲಿ ಬಾಯಿ ಕ್ಯಾನ್ಸರ್ ಚಿತ್ರನೇ ಹಾಕಿದ್ದಾರೆ. ಇಟ್ ಸೆಲ್ಫ್ ಡಿಪಿಕ್ಟ್ಸ್ ದ್ಯಾಟ್ ನೀವು ಅದನ್ನು ತಿಂದರೆ ನಿಮ್ಗೆ ಇದು ಬರ್ತದೆ ಅಂತ. ಸಿಗರೇಟ್ ಎಳೆಯವನು ಅದನ್ನು ನೋಡಿಯೇ ಎಳಿತಾ ಇರ್ತಾನೆ. ಎಲ್ಲವೂ ಅವರಿಗೆ ಗೊತ್ತು, ಜನರಿಗೆ ಪ್ರತಿಯೊಬ್ಬ. ಈಗ ಯಾವುದೇ ಸಣ್ಣ ಮಕ್ಕಳ ಹತ್ರ ಕೇಳಿ, 3 ವರ್ಷದ ಮಗು ಹತ್ರ ಕೇಳಿ, ಸಿಗರೇಟ್ ಹೇಳಿದ್ರೆ ಏನಾಗ್ತದೆ, ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಾನೆ. ಅಷ್ಟು ಗೊತ್ತಿದ್ರೂ ಸಹ ಜನ ಪುನಃ ಅದನ್ನೇ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು ಅಂತ ನಾವು ಹೇಳಬೇಕು. ಮತ್ತೆ ತಾವು ಹೇಳಿದಾಗೆ ಇದನ್ನು ಯೂನಿವರ್ಸಲ್ ಆಗಿ ಮಾಡಬೇಕು ಅಂತ ಹೇಳಿ ಆದರೆ ಇದನ್ನು ಕಂಪ್ಲೀಟ್ ಬ್ಯಾನ್ ಮಾಡಿದರೆ ಬರ್ಡನ್ 10 ಲಕ್ಷ ಇರುವಂಥ ಕೇಸ್ ಓರಲ್ ಕ್ಯಾನ್ಸರ್, ನೀವು ಅದನ್ನು ಕಂಪ್ಲೀಟ್ ಬ್ಯಾನ್ ಮಾಡಿದರೆ ಇಟ್ ವಿಲ್ ಕಮ್ ಡೌನ್ ಡ್ರಾಸ್ಟಿಕಲಿ. ಅದು ನಾವು ಮಾಡುವಂಥದ್ದಲ್ಲ, ವೈದ್ಯರು ನಾವೇನಿದ್ರು ಸಹ ಚಿಕಿತ್ಸೆ ಮಾಡುವಂಥದ್ದು, ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು. ಬಾಕಿ ಉಳಿದ ವಿಚಾರವನ್ನು ನಾವು ಜನರ ಒತ್ತಡದ ಮೇಲೆ ಸರ್ಕಾರ ಅದನ್ನು ಸ್ವಲ್ಪ ಕಟ್ಟುನಿಟ್ಟಾದ ಕ್ರಮವನ್ನು ತಗೊಳ್ಬೇಕು. ಹೌದು. ನೀವು ಇಬ್ಬರು ಕೂಡ ಒಂದು ಅಂಶವನ್ನು ಅವಾಗ ಹೇಳಿರುವಂಥದ್ದು, ಈ ವಂಶ ಪಾರಂಪರ್ಯವಾಗಿ ಕೂಡ ಒಂದು ಕಾರಣ ಅಂತ. ಓರಲ್ ಕ್ಯಾನ್ಸರಿಗೆ ವಂಶ ಪಾರಂಪರ್ಯ ಕಾರಣಗಳು ಬಹಳ ಬಹಳ ಕಡಿಮೆ. 90% ಈಗ ಹೇಳಿದಾಗೆ ಟೊಬ್ಯಾಕೊ ಪ್ರಾಡಕ್ಟ್ಸ್, ಬೇರೆ ಅದೇ ಹೇಳಿದಲ್ಲ, ಹಲ್ಲಿನ ಶಾರ್ಪ್ ಎಡ್ಜಸ್ ಇರ್ಬೋದು, ವೈರಾಣುಗಳಲ್ಲಿ ಬರ್ತದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಾಣು ಇನ್ಫೆಕ್ಷನ್, ಏಡ್ಸ್ನಲ್ಲಿ ಸಹ ಓರಲ್ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿದೆ. ಮತ್ತು ಬೇರೆ ಕ್ಯಾನ್ಸರ್ಗೆ ತಗೊಂಡ್ರೆ ಆನುವಂಶಿಕತೆ ಖಂಡಿತವಾಗಿಯೂ ಸಹ ಪ್ಲೇಸ್ ಎ ಮೇಜರ್ ರೋಲ್. ಈಗ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಕರುಳಿನ ಕ್ಯಾನ್ಸರ್, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಕ್ಯಾನ್ಸರ್, ಅದಕ್ಕೆ ನಿಜವಾಗಿ ಸಹ ಹೆರಿಡಿಟರಿ ಆಸ್ಪೆಕ್ಟ್ ಇದೆ. ಜೆನೆಟಿಕ್ ಆಗಿ ತಾಯಿಗೆ ಬಂದಿದ್ದರೆ ಮಗಳಿಗೆ ಬರುವ ಸಾಧ್ಯತೆ ಇದೆ. ಸೊ ಅದು ಜೆನೆಟಿಕ್ ಆಸ್ಪೆಕ್ಟ್ ಇದೆ. ಆದರೆ ಸಾಮಾನ್ಯವಾಗಿ ಬಾಯಿ ಕ್ಯಾನ್ಸರಿಗೆ ಈ ಜೆನೆಟಿಕ್ ಫ್ಲೋ ಇರುವುದಿಲ್ಲ, ಹೆಚ್ಚಾಗಿ ಅದು ಸ್ವಯಂಕೃತ ಅಪರಾಧದಿಂದಲೇ ಬರುವಂಥದ್ದು. ಎಸ್. ಈಗ ಡಾಕ್ಟರ್, ಈಗ ಬಾಯಿಯ, ಈಗ ನಮಗೆ ದೇಹದಲ್ಲಿ ತುಂಬ ಸೌಂದರ್ಯ ಅದೊಂದು ಮುಖ ಅನ್ನುವಂಥದ್ದು. ಈ ಬಾಯಿಯ ಕ್ಯಾನ್ಸರಿಂದಾಗಿ
ಆನಂತರ ನೀವು ಸರ್ಜರಿ ನಂತರ ಎಲ್ಲ ಮುಖದ ಅದು ಆಕಾರ ವಿಕಾರಗಳೆಲ್ಲ ಆಗುವಂಥದ್ದು ಉಂಟಾ? ಹೌದು, ಖಂಡಿತವಾಗಿಯೂ. ಅದು ಒಂದು ಒಳ್ಳೆ ಪ್ರಶ್ನೆ. ಅದು ಕೂಡ ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂದರೆ ನಮ್ಮದು ಈಗ ಎಲ್ಲಿವರೆಗೆ ಅಂತಂದರೆ ಈಗ ತುಂಬ ಅಡ್ವಾನ್ಸ್ಡ್ ಕ್ಯಾನ್ಸರ್ಸಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಪಾಸ್ಪೋರ್ಟ್ನ ಕೂಡ ಹೊಸ್ತು ಮಾಡಬೇಕಾಗಿ ಬರುವಂಥ ಪರಿಸ್ಥಿತಿಗಳಿರ್ತದೆ. ಯಾಕೆಂದರೆ ನಾವೀಗ ಮೊದಲೇ ಹೇಳಿದಾಗೆ ಎಲ್ಲಿ ಕ್ಯಾನ್ಸರ್ ಉಂಟು ಅದನ್ನು ತೆಗಿಬೇಕು, ಬೇರೆ ಚಾಯ್ಸ್ ಇಲ್ಲ, ಬೇರೆ ಅದಕ್ಕೆ ಬೇರೆ ಯಾವುದೇ ಒಂದು ಪರಿಹಾರ ಉಪಾಯ ಇಲ್ಲ. ಈಗ ದವಡೆಯಲ್ಲಿ ಕ್ಯಾನ್ಸರ್ ಆಗಿದೆ, ಆ ದವಡೆಯೇ ಹೋಗ್ತದೆ, ಅರ್ಧ ದವಡೆ ಹೋಗ್ತದೆ, ಮೇಲಿನ ದವಡೆ ಹೋಗ್ತದೆ, ಕೆಳಗಿನ ದವಡೆ ಹೋಗ್ತದೆ. ಹೇಗೆ ನಮ್ಮ ಸರ್ಜಿಕಲ್ ಏನು ನಾಲೆಜ್, ನಮ್ಮ ಎಕ್ಸ್ಪರ್ಟೀಸು ಎಕ್ಸ್ಪೀರಿಯನ್ಸ್ಗಳೆಲ್ಲ ಜಾಸ್ತಿ ಆಗ್ತಾ ಹೋಗ್ತದಲ್ವ, ಹಾಗೆ ನಾವು ತೆಗೆಯುವ ಅಂಶಗಳು ಜಾಸ್ತಿ ಆಗ್ತದೆ. ನಮ್ಮ ಕೇವಲ ಒಂದೇ ಉದ್ದೇಶ, ನಮಗೆ ಕ್ಯಾನ್ಸರ್ ಪೇಷಂಟನ್ನು ಕಂಡಾಗಿರೋದು ಇವರನ್ನು ಹೇಗಾದರೂ ಮಾಡಿ ಬದುಕಿಸಬೇಕು, ಎಷ್ಟು ಸಮಯ ಸಾಧ್ಯ ಆಗ್ತದೆ ಅಷ್ಟು ಜಾಸ್ತಿ ಬದುಕಿಸಬೇಕು ಫಸ್ಟ್. ಅದಾದಮೇಲೆ ಎಷ್ಟು ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೇವೆ, ಎಷ್ಟು ನಮ್ಮ ಸಮಾಜಕ್ಕೆ ಇನ್ಕ್ಲೂಸಿವ್ ಆಗಿ ಇರಲಿಕ್ಕೆ ಸಾಧ್ಯ ಉಂಟು ಅಷ್ಟು ಅವನನ್ನು ಹಾಗೆ ಮಾಡಬೇಕು. ಯಾಕೆಂದರೆ ದವಡೆ ತೆಗೆದು ಇನ್ನು ಊಟ ಮಾಡೋದು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪೈಪಲ್ಲೇ ಆಹಾರ ತಗೊಂಡು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ಹೊಸ ಹೊಸ ವಿಧಾನಗಳು ಬಂದಿದೆ. ಅದಕ್ಕೆ ಪ್ಲಾಸ್ಟಿಕ್ ಸರ್ಜನ್ಸ್ ಈಗ ಅದರದ್ದೇ ಎಕ್ಸ್ಪರ್ಟೀಸ್ನವರಿದ್ದಾರೆ. ಕಾಲಿನ ಎಲುಬನ್ನು ತೆಗೆದು ನಾವು ದವಡೆಗೆ ಇಡ್ತೇವೆ, ದವಡೆಯ ಬದಲು ಕಾಲಿನ ಎಲುಬನ್ನು ತೆಗೆದು ದವಡೆಗೆ ಅಲ್ಲಿ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗೆ ಮಾಡಿಕೊಂಡು ಮತ್ತು ಅದರಲ್ಲಿ ಹಲ್ಲನ್ನು ಕೂತುಗೊಳಿಸಿ ಪುನಃ ಅವರು ಜಗಿಯುವಂತೆ ಮಾಡಲಿಕ್ಕೆ ಆಗ್ತದೆ. ತುಂಬ ಲಾಂಗ್ ಪ್ರಕ್ರಿಯೆ, 6 ತಿಂಗಳು ವರ್ಷಗಳೆಲ್ಲ ಇರ್ತದೆ. ಅದನ್ನು ಪುನಃ ರಿಹ್ಯಾಬಿಲಿಟೇಷನ್ ಅಂತ ಹೇಳುವಂಥ ಸಂಗತಿಗಳು. ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಇವತ್ತು ಶುರುವಾದರೆ ಒಂದು 3 ತಿಂಗಳು ಕಡಿಮೆಯಲ್ಲಿ 2ನೇ ಅಥವಾ 3ನೇ ಅಥವಾ 4ನೇ ಸ್ಟೇಜಲ್ಲಿ ಆದರೆ ಇದು ಎಲ್ಲ ಟ್ರೀಟ್ಮೆಂಟ್ಗಳಾಗುವಾಗ ಖಂಡಿತವಾಗಿಯೂ ಇದು ಮುಖ ಮೊದಲಿನಂತೆ ಇರುವುದಿಲ್ಲ. ಈಗ ಅದನ್ನು ನಾವು ತಿಳ್ಕೊಳ್ಬೇಕು. ಯಾಕಂದರೆ ಅಪಾಯದ ಬಗ್ಗೆ ಎಸ್ ನಾನು ಮತ್ತೊಮ್ಮೆ ವೈದ್ಯರ ನೆಲೆಯ ಪರವಾಗಿ ಕೂಡ ಹೇಳುವಂಥದ್ದು, ಈ ತಂಬಾಕಿನಿಂದಾಗಿ 90% ಬಾಯಿಯ ಕ್ಯಾನ್ಸರ್ ಬರುತ್ತೆ ಅಂತ ಡಾಕ್ಟರ್ ಇಲ್ಲಿ ಹೇಳಿದರು. ನಾನು ಅದನ್ನೇ ರಿಪೀಟ್ ಮಾಡುವಂಥದ್ದು. ನೋಡ್ತಾ ಇರುವಂಥ ವೀಕ್ಷಕರಿಗೆ, ನಿಮಗೆ ಸಾವಿರಾರು ಜನ ತಂಬಾಕು ದಿನಾ ಸೇವಿಸುವವರನ್ನು ನೀವು ನೋಡಿರುತ್ತೀರಿ ಅಥವಾ ನಮ್ಮ ನಡುವೆ ಇರ್ತಾರೆ. ಟ್ರೀಟ್ಮೆಂಟ್ ಆದ ನಂತರ ಕೂಡ ಮುಖದ ಸೌಂದರ್ಯದಲ್ಲಿ ಒಂದಷ್ಟು ತೊಡಕುಗಳು ಕಂಡೇ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಡಾಕ್ಟ್ರು. ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿ ಬದುಕಿಸಿದ ನಂತರ ಕೂಡ. ಸೊ ಹಾಗಾಗಿ ತಂಬಾಕು ಸೇವನೆ ಮಾಡ್ತಾ ಇದ್ದವರು ಅಟ್ಲೀಸ್ಟ್ ನಾನು ಸ್ವಲ್ಪ ಕನ್ನಡಿ ಮುಂದೆ ನೋಡುವಾಗಾದ್ರೂ ಚೆಂದ ಕಾಣಬೇಕು ಅಂತ ಒಂದು ಪ್ರಜ್ಞೆ ಇದ್ದರೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿದರೆ, ಡಾಕ್ಟರ್ ಹೇಳಿದಾಗೆ ತಂಬಾಕು ನೀವು ಅವಾಯ್ಡ್ ಮಾಡಿದರೆ ಡೆಫಿನೆಟ್ಲಿ ಡ್ರಾಸ್ಟಿಕಲಿ ಕಡಿಮೆ ಆಗುತ್ತೆ ಅಂತ ಪ್ರಮಾಣಗಳು. ಪ್ರಿವೆಂಟಬಲ್ ಡಿಸೀಸ್ ಕ್ಯಾನ್ಸರ್ 2 ವಿಚಾರಗಳನ್ನು ನಾನು ಕ್ಯಾನ್ಸರ್ ಬಗ್ಗೆ, ಬಾಯಿ ಕ್ಯಾನ್ಸರ್ ಬಗ್ಗೆ ಪದೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಟ್ ಈಸ್ ಪ್ರಿವೆಂಟಬಲ್, ಇಟ್ ಈಸ್ ಕ್ಯೂರೆಬಲ್. ಪ್ರಿವೆಂಟಬಲ್ ಅಂತ ತಡೆಗಟ್ಟಬಹುದಾದ ಕ್ಯಾನ್ಸರ್. ಈಗ ನೋಡಿ, ಕ್ಯಾನ್ಸರ್ ಹಿಂದಿನ ಕಾಲದಲ್ಲೇ ಇತ್ತು, ಕ್ಯಾನ್ಸರ್ ಬಂದರೆ ಅದು ಹಿಂದಿನ ಜನ್ಮದ ಪಾಪ ಶಾಪ ಅಂತೇಳಿ ಹೇಳುವಂಥದ್ದು. ಈಗ ಬಾಯಿ ಕ್ಯಾನ್ಸರ್ 90% ಪ್ರಿವೆಂಟಬಲ್ ಅದು. ಯಾಕೆ ಅಂತ ಹೇಳಿದ್ರೆ ಬರದಾಗಿ ನೋಡಿಕೊಳ್ಳಬಹುದು ಖಂಡಿತವಾಗಿ ಸರ್. ಇನ್ನೊಂದು ಕ್ಯೂರೇಬಲ್ ಅಂದ್ರೆ ಅದನ್ನ ಟ್ರೀಟ್ ಮಾಡಬಹುದು. ಡಾಕ್ಟರ್ ಗೌತಮ್ ಹೇಳಿದಾಗೆ ಸ್ಟೇಜ್ 1 ಸ್ಟೇಜ್ 2 ನಲ್ಲಿ ನಮಗೆ 90% ರಿಸಲ್ಟ್ ಸಿಗ್ತದೆ. 5 years ಸರ್ವೈವಲ್ ರೇಟ್. ಕಂಪ್ಲೀಟ್ ಆಗಿ ಚಿಕಿತ್ಸೆ ಮಾಡಿ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಮೊದಲಿನ ಹಾಗೆ ಅವನನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಇದೆ. ಸೊ ಕ್ಯೂರೇಬಲ್ ಆ್ಯಂಡ್ ಪ್ರಿವೆಂಟೇಬಲ್ ಡಿಸೀಸ್ ಕಣ್ಣಿಗೆ ಕಾಣ್ತದೆ, ಬೇರೆ ಕ್ಯಾನ್ಸರ್ನಾಗಲ್ಲ. ಈ ನಿಟ್ಟಿನಲ್ಲಿ ಜನರು ಆಲೋಚನೆ ಮಾಡಬೇಕು. ನಿಮಗೆ ಏನೇ ತೊಂದರೆ ಆದರೂ ಕೂಡಲೇ ನಮ್ಮ ಹತ್ರ ಬಂದರೆ ಖಂಡಿತವಾಗಿ ಅರ್ಲಿ ಸ್ಟೇಜಸ್ಸಲ್ಲಿ ಮಾಡಿದರೆ 100% ಅದನ್ನು ನಾವು ಚಿಕಿತ್ಸೆ ಮಾಡಿ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ನೀವು ಬಂದರೆ ನನಗೇನೂ ಆಗಲಿಲ್ಲ, ಮತ್ತೆ ನೋಡುವ ಹಳ್ಳಿ ಮದ್ದು ಮಾಡುವಂಥದ್ದು ಇನ್ನೂ ಇದೆ. ಅದಕ್ಕೆ ಬೇರೆ ಪಂಡಿತರಿದ್ದಾರೆ ಮದ್ದು ಕೊಡುವವರು. ಆ ಹಂತಕ್ಕೆ ಹೋದ ಮೇಲೆ ಡಾಕ್ಟರ್ ಗೌತಮ್ ಹೇಳಿದಾಗೆ ಬಾಯಿಯಿಂದ ಇದು ಕುತ್ತಿಗೆಗೆ ಹೋಗಿ ಅಲ್ಲಿ ಗಡ್ಡೆ ಬರಲಿಕ್ಕೆ ಶುರುವಾದರೆ ಆವಾಗ ಅದರ ಪ್ರೊಗ್ನೋಸಿಸ್ ಅಂತ ಏನು ಹೇಳ್ತೇವೆ, ಅವನ ಉಳಿಯುವಂಥ ವಿಚಾರ ಅದು 50%. ಕುತ್ತಿಗೆ ಹೋದ ಕೂಡಲೇ ಪ್ರೊಗ್ನೋಸಿಸ್ ಕಮ್ಸ್ ಡೌನ್ ಬೈ 50%, 50% ಕಡಿಮೆ ಆಗಿಬಿಡ್ತದೆ. ಸೊ ಆದ ಕಾರಣ ಕುತ್ತಿಗೆಗೆ ಹೋಗುವಷ್ಟು ಸಮಯ ಅಂತ ಹೇಳಿದ್ರೆ ಅಷ್ಟು ಸಮಯ ಅವರು ಡಿಲೇ ಮಾಡಿ ಬಂದಿರ್ತಾರೆ ವೈದ್ಯರ ಹತ್ರ. ಹೌದು ನೋಡಿ, ಟ್ಯೂಮರ್ಗಳಲ್ಲಿ 2 ವಿಧ, ಬಿನೈನ್ ಟ್ಯೂಮರ್ ಮತ್ತು ಮ್ಯಾಲಿಗ್ನೆಂಟ್. ಟ್ಯೂಮರ್ ಅಂದರೆ ಗಡ್ಡೆ, ಬಿನೈನ್ ಮತ್ತು ಮ್ಯಾಲಿಗ್ನೆಂಟ್. ಬಿನೈನ್ ಅಂತ ಹೇಳಿದರೆ ಅದು ನಿಧಾನವಾಗಿ ಬೆಳೀತದೆ, ಅದರ ಸುತ್ತ ಒಂದು ಕವಚ ಇರ್ತದೆ, ಅದು ಒಂದು ಎಲ್ಲಿ ಬೆಳೀತಾ ಇದೆ ಅಲ್ಲಿ ಮಾತ್ರ ಇರ್ತದೆ, ಬೇರೆ ಕಡೆಗೆ ಸ್ಪ್ರೆಡ್ ಆಗೋದಿಲ್ಲ. ಮೆಟಾಸ್ಟಾಸಿಸ್ ಅಂತ ಹೇಳ್ತೇವೆ. ಅಲ್ಲಿಂದ ಬೇರೆ ಕಡೆ ಹೋಗಿ ಮರಿ ಇಟ್ಟು ಬೇರೆ ಕಡೆ ಇದಾಗುವಂಥದ್ದಲ್ಲ. ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಹೇಳಿದರೆ ಅದು ತುಂಬ ವೇಗವಾಗಿ ಬೆಳೀತದೆ, ಸ್ಪ್ರೆಡ್ ಆಗ್ತದೆ. ಅದಕ್ಕೆ ಕ್ಯಾಪ್ಸುಲ್ ಇರುವುದಿಲ್ಲ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗ್ತದೆ. ಈಗ ಡಾಕ್ಟರ್ ಗೌತಮ್ ಹೇಳಿದಾಗೆ ಲಿಂಫ್ ಜೀವದ್ರವ್ಯ ಅಂತಿದೆ, ಅದರ ಮುಖಾಂತರ ಕುತ್ತಿಗೆ ಸ್ಪ್ರೆಡ್ ಆಗ್ತದೆ. ಮತ್ತು ಸಾರ್ಕೋಮಾ ಅಂತೇಳಿ ಕನೆಕ್ಟಿವ್ ಟಿಶ್ಯೂನಿಂದ ಒರಿಜಿನ್ ಆಗುವಂಥ ಎಲ್ಲ ಟ್ಯೂಮರ್ಗಳು, ಈ ಕ್ಯಾನ್ಸರ್ಗಳು ರಕ್ತದ ಮುಖಾಂತರ, ನೀವು ಬಾಯಲ್ಲಿರುವುದು ಅದು ಲಂಗ್ಸಿಗೂ ಹೋಗ್ಬೋದು, ಕಿಡ್ನಿಗೂ ಹೋಗ್ಬೋದು, ಮೆದುಳಿಗೂ ಹೋಗ್ಬೋದು, ಸ್ಪೈನಿಗೂ ಹೋಗ್ಬೋದು. ಸೊ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ಗಳನ್ನು ನಾವು ಹೆಚ್ಚಾಗಿ ಕ್ಯಾನ್ಸರ್ ಅಂತ ಹೇಳೋದು. ಸಾಮಾನ್ಯವಾಗಿ ಕ್ಯಾನ್ಸರ್ ಅಂತ ಹೇಳಿದರೆ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅದು ಬೇರೆ ಕಡೆ ಸ್ಪ್ರೆಡ್ ಆಗುವಂಥದ್ದು. ಸೊ ಇದನ್ನು ಜನರು ಅರ್ಥ ಮಾಡಿಕೊಂಡು, ಬಿನೈನ್ ಟ್ಯೂಮರ್ ಬಂದರೆ ಸಾಮಾನ್ಯವಾಗಿ ಅದನ್ನು ಸರ್ಜರಿ ಮಾಡಿದ ಕೂಡಲೇ ಬೇರೆ ಯಾವ ಚಿಕಿತ್ಸೆ ಅಗತ್ಯ ಇರುವುದಿಲ್ಲ. ಅದಕ್ಕೆ ನಾವು ಬಯಾಪ್ಸಿ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಅದು
ಸುಪದ್ರಕಾರಿ ಟ್ಯೂಮರ ಅಥವಾ ಸುಪದ್ರ ಕೊಡುವಂಥ ಟ್ಯೂಮರ್ ಅಂತ ನಮಗೆ ಗೊತ್ತಾಗ್ತದೆ. ಅದರಲ್ಲಿ ಕ್ಲಿಯರ್ ಕಟ್ ನಮ್ಮ ಡಿಸಿಷನ್ ಯಾವ ರೀತಿಯ ಟ್ರೀಟ್ಮೆಂಟ್ ಅಂತ ಹೇಳಿ ನಮಗೆ ಗೈಡ್ಲೈನ್ಸ್ ಇರ್ತದೆ. ಮತ್ತೆ ಟ್ರೀಟ್ಮೆಂಟಿನ ವಿಚಾರ ಈಗ ತಾನೇ ಹೇಳಿದರು, ಯೂನಿವರ್ಸಲ್, ಇಂಥ ಕ್ಯಾನ್ಸರ್ ಬಂದರೆ ಇಂಥದ್ದೇ ಟ್ರೀಟ್ಮೆಂಟ್ ಇದೆ. ನೀವು ಅದನ್ನು ಅಮೆರಿಕಾದಲ್ಲಿ ಮಾಡಿ, ಇಂಡಿಯಾದಲ್ಲಿ ಮಾಡಿ, ದುಬೈನಲ್ಲಿ ಮಾಡಿ, ಟ್ರೀಟ್ಮೆಂಟ್ ವಿಲ್ ಬಿ ದ ಸೇಮ್, ಪ್ರೋಟೋಕಾಲ್ ಸೇಮ್ ಇರ್ತದೆ. ಈಗ ನಮ್ಮಲ್ಲಿ ಜನ ಈಗ ನಾವು ಮಂಗಳೂರು ಅಂತ ಹೇಳುವಾಗ ಆಲ್ಮೋಸ್ಟ್ ಎಲ್ಲ ವ್ಯವಸ್ಥೆ ಇರುವಂಥ ಒಂದು ವೈದ್ಯಕೀಯ ನಾವು ಮೆಡಿಕಲ್ ಹಬ್ ಅಂತ ಹೇಳ್ತೇವೆ. ಸೊ ಪುನಃ ಅದಕ್ಕಾಗಿ ಬೇರೆ ರಾಜ್ಯಗಳನ್ನು ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಸಹ ಕ್ಯಾನ್ಸರ್ ಕೇರ್ ಮಂಗಳೂರು ಉತ್ಕೃಷ್ಟ ಮಟ್ಟದ ಕ್ಯಾನ್ಸರ್ ಚಿಕಿತ್ಸೆ ಮಂಗಳೂರಿನಲ್ಲಿ ಲಭ್ಯ ಇದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಮಂಗಳೂರಿನ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ಆಮೇಲೆ ಈ ವರ್ಷ ಮುಂದಿನ 3 ವರ್ಷಕ್ಕೆ ಸೇರಿಕೊಂಡು ನಮ್ಮ UICC ಅಂತ ಏನು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ನಾಳೆ ಅದನ್ನು ಜಾಗೃತಿ ದಿವಸವಾಗಿ ಆಚರಿಸ್ತಾ ಇದ್ದೇವಲ್ವಾ, ಅದರದ್ದು ಸ್ಲೋಗನ್ ಕೂಡ ಅದೇ, ಕ್ಲೋಸ್ ದ ಕೇರ್ ಗ್ಯಾಪ್ ಅಂತ. ಅಂದರೆ ಮಂಗಳೂರಲ್ಲಿ ಸಿಕ್ಕುವಂಥ ಚಿಕಿತ್ಸೆ ಕಾಸರಗೋಡಲ್ಲಿ, ಪುತ್ತೂರಲ್ಲಿ, ಸುಳ್ಳ್ಯದಲ್ಲಿ, ಯಾವುದೇ ಒಂದು ಸಣ್ಣ ಹಳ್ಳಿಗಳಲ್ಲಿ, ಬದಿಯಡ್ಕದಲ್ಲಿ ಎಲ್ಲಿ ಆದರೂ ಕೂಡ ಪ್ರತಿಯೊಂದು ಕಡೆಯೂ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಕ್ಯಾನ್ಸರಿನ ಟ್ರೀಟ್ಮೆಂಟಿಗೆ ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಥರದ ವ್ಯತ್ಯಾಸಗಳಿಲ್ಲದೆ ಟ್ರೀಟ್ಮೆಂಟ್ ಸಿಗಬೇಕು. ಅವನು ಎಷ್ಟೇ ಆರ್ಥಿಕವಾಗಿ ಕೆಳಮಟ್ಟದವನ, ಆರ್ಥಿಕವಾಗಿ ಅತ್ಯಂತ ಶಕ್ತಿಯುತ ಇದ್ದರೆ ಕೂಡ ಮಧ್ಯೆ ಒಂದು ಇಂಟರ್ಪ್ರಿಟೇಷನ್. ಯಾಕಂತ ಹೇಳಿದ್ರೆ ಜನಸಾಮಾನ್ಯರ ಒಂದು ಅಭಿಪ್ರಾಯ ಉಂಟು ಡಾಕ್ಟರ್, ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ ಅಂತ. ಈಗ ಮುಂದುವರಿಸಿ. ಹೌದು, ಅದೇ ಇದೇ ಕಾರಣಕ್ಕೆ ಬೇಕಾಗಿ ಈ ಕ್ಲೋಸ್ ದ ಕೇರ್ ಗ್ಯಾಪ್ ಅಂತ ಹೇಳೋದು. ಯಾಕೆಂದರೆ ಈ UICC ಇವರೇನು ಹೇಳಿದರು, ನಮ್ಮ ಈಗ ವರ್ಲ್ಡ್ ಕ್ಯಾನ್ಸರ್ ಅವೇರ್ನೆಸ್ ಡೇ ಬಂದಿದೆ ಅಲ್ವಾ, ಅದು ಅದರ ಈಗಿನ ವಿಶ್ವದ ಪ್ರೆಸಿಡೆಂಟು ನಮ್ಮವರೇ ಆದ ನನ್ನ ಗುರುಗಳೇ ಆಗಿದ್ರು ಡಾಕ್ಟರ್ ಅನಿಲ್ ಡಿಕ್ರೂಸ್ ಅಂತ ಹೇಳುವವರು. ಅನಿಲ್ ಡಿಕ್ರೂಸ್ ಅವರ ಪೂರ್ವಜರು ಮಂಗಳೂರಿನವರೇ. ಅದು ನಮಗೆ ಒಂದು ಹೆಮ್ಮೆಯ ವಿಚಾರವೇ. ಅವರು ಈಗ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿರುವ ಯುನೈಟೆಡ್ ನೇಷನ್ಸ್ನ UICCಯ ಪ್ರೆಸಿಡೆಂಟ್. ಅವರ ಒಂದು ಪ್ರೆಸಿಡೆನ್ಸಿಯಲ್ಲಿ ಈಗ ಆಗ್ತಾ ಇದೆ ಇದು UICC ಅವೇರ್ನೆಸ್. ಅದಕ್ಕೆ ಕ್ಲೋಸ್ ದ ಕೇರ್ ಗ್ಯಾಪ್ ಅಂತ ಹೇಳೋ ಒಂದು ಸ್ಲೋಗನ್ ಬಂದಿದೆ. ಅದಕ್ಕೆ ಈ ಖರ್ಚುಗಳು ಖಂಡಿತವಾಗಿ ಇದೆ. ಯಾಕೆಂದರೆ ಉದಾಹರಣೆಗೆ ಒಂದು ರೇಡಿಯೇಷನ್ ಆಂಕಾಲಜಿ ಸೆಟಪ್ ಮಾಡಬೇಕಂತಂದರೆ ಕನಿಷ್ಠ ಮಟ್ಟಿಗೆ ಒಂದು 20 ರಿಂದ 25 ಕೋಟಿ ರೂಪಾಯಿಗಳು ಬೇಕು. ಯಾಕೆಂದರೆ ಅದರಲ್ಲಿ ವರ್ಷಕ್ಕೆ 4 ಪೇಷಂಟು ನಾವು ನೋಡೋದು ಅಂತ ನಿಮಗೊಂದು ಲೆಕ್ಕಕ್ಕೆ ಹೇಳೋದಾದರೆ ಅದರಲ್ಲಿ ಅಷ್ಟು ಖರ್ಚುಗಳಿದೆ. ಅದಕ್ಕೆ ಅದೇ ಥರದ ಖರ್ಚುಗಳು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ವೆಚ್ಚದ್ದು ಅಂತ ಹೇಳಲಿಕ್ಕೆ ಕಾರಣ ಅದು. ಎಸ್, ಈಗ ಡಾಕ್ಟ್ರೆ, ಖಾಸಗಿ ವ್ಯವಸ್ಥೆಯಲ್ಲಿ ಆದರೆ ವೆಚ್ಚದ್ದು ಅಷ್ಟು ದೊಡ್ಡ ಮಟ್ಟಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ, ಸ್ವಾಭಾವಿಕ. ಸರ್ಕಾರಿ ವ್ಯವಸ್ಥೆಯಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಸರ್ಕಾರಿ ವ್ಯವಸ್ಥೆನಲ್ಲಿ ಇದೆ, ಆಯುಷ್ಮಾನ್ ಭಾರತದಲ್ಲಿದೆ. ಕ್ಯಾನ್ಸರಿಗೆ ಫಸ್ಟ್ ಪ್ರಯಾರಿಟಿನೇ ಕೊಟ್ಟಿದ್ದಾರೆ. ವಾಜಪೇಯಿ ಆರೋಗ್ಯಶ್ರೀ ಅಂತ ಇತ್ತು, ಆಯುಷ್ಮಾನ್ ಭಾರತದಲ್ಲಿ ಬಡ ಕುಟುಂಬದವರಿಗೆ, ಮಧ್ಯಮ ವರ್ಗದವರಿಗೆ, BPL ಕಾರ್ಡ್ ಹೋಲ್ಡರಿಗೆ ಅಂತಲೇ ಇದೆ, APL ಕಾರ್ಡ್ ಹೋಲ್ಡರಿಗೆ. ಸೊ ಕ್ಯಾನ್ಸರ್ ಚಿಕಿತ್ಸೆಯ ಬಗ್ಗೆ ಯಾವುದೇ ಸಂಶಯ ಬೇಡ. ಸರ್ಕಾರ ಖಂಡಿತವಾಗಿಯೂ ಸಹ ಬಡವರಿಗೆ ಸಹಾಯ ಮಾಡ್ತದೆ. ನೀವು ನಿಮ್ಮ ಕರ್ತವ್ಯ ಏನು, ನಿಮಗೆ ಗೊತ್ತಾದ ಕೂಡಲೇ ಬರಬೇಕು. ನೀವು ಸರ್ಕಾರವನ್ನು ಈ ವಿಚಾರವನ್ನು ನಾನು ಮತ್ತೊಮ್ಮೆ ಗಮನಿಸಬೇಕಾದ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಆಸ್ಪತ್ರೆ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಭಾರಿ ಖರ್ಚು ಅಂತ ನಾವು ತಿಳ್ಕೊಳ್ಳುತ್ತದೆ ಹಳೆ ಕಾಲದಿಂದಲೂ. ಸರ್ಕಾರ ಡಾಕ್ಟರ್ ಹೇಳಿದಾಗೆ ಕ್ಯಾನ್ಸರ್ನ ಚಿಕಿತ್ಸೆಯನ್ನು ಕೂಡ BPL ಇರ್ಬೋದು, APL ಇರ್ಬೋದು, ಅದು ಆಯುಷ್ಮಾನ್ ಮತ್ತೊಂದು ವಾಜಪೇಯಿ ಆರೋಗ್ಯ ಸ್ಕೀಮ್ಗಳ ಮೂಲಕ ಬಡವರ ಕೈಗೆಟಕುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ. ಖಂಡಿತವಾಗಿ ಸರ್, ಕ್ಯಾನ್ಸರ್ ಚಿಕಿತ್ಸೆ ಬಗ್ಗೆ ಯಾವುದೇ ಸಂದೇಹ ಬೇಡ. ಉತ್ಕೃಷ್ಟ ಮಟ್ಟದ ಚಿಕಿತ್ಸೆ ಎಲ್ಲರಿಗೂ ಸಹ ದೊರಕುತ್ತದೆ. ಹಣ ಇದ್ದವರು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ. ಕ್ಯಾನ್ಸರ್ ಪ್ರೈವೇಟ್ ಚಿಕಿತ್ಸೆ ಬಗ್ಗೆನೂ ಎರಡು ಮಾತಿಲ್ಲ. ಅಲ್ಲಿ ಸಹ ಎರಡೂ ಕಡೆಯಲ್ಲಿ ಉತ್ಕೃಷ್ಟ ಮಟ್ಟದ ಗುಣಮಟ್ಟದ ಚಿಕಿತ್ಸೆ ದೊರಕುತ್ತದೆ. ಓನ್ಲಿ ಥಿಂಗ್, ರೋಗಿಗಳು ಚಿಕಿತ್ಸೆಯನ್ನು ಆದಷ್ಟು ಬೇಗ ತೆಗೆದುಕೊಳ್ಬೇಕು. ಒಂದು ವಿಷಯ ನಾನು ಹೇಳಲಿಕ್ಕೆ ಉದ್ದೇಶವಾದ, ಈ ಬಡವರು ಶ್ರೀಮಂತರು ಅಂತ ಹೇಳೋ ಬಂದ ಕಾರಣ, ಒಂದು ಈಗ ನಾವೀಗ ಸ್ಮೋಕಿಂಗೇ ಇರ್ಬೋದು, ಗುಟ್ಕವೇ ಇರ್ಬೋದು, ಆಲ್ಕೋಹಾಲ್ ಮದ್ಯಪಾನ ಇರ್ಬೋದು, ಯಾವುದೇ ಇರ್ಬೋದು, ಅವರ ಜೀವಮಾನದಲ್ಲಿ ಎಷ್ಟು ಸೇವಿಸಿ ಎಷ್ಟು ಖರ್ಚು ಮಾಡಿದಾರಲ್ಲ ಅಷ್ಟು ಖರ್ಚು ಕ್ಯಾನ್ಸರ್ನ ಟ್ರೀಟ್ಮೆಂಟ್ಗೆ ಇಲ್ಲ. ಅಂದರೆ ಜೀವಿತಾವಧಿ ಅವಧಿಯಲ್ಲಿ ಅವನು ಪರ್ ಡೇ ಒಂದು ಪ್ಯಾಕೆಟ್ ಏನೋ ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ದಾರೆ, ಹೌದು, ಆಲ್ಕೋಹಾಲ್ ಅಥವಾ ಒಂದು ಗುಟುಕ ದಿನದಲ್ಲಿ 4-5 ಗುಟುಕ, ಅದಕ್ಕೆ ಖರ್ಚು ಮಾಡಿದ್ದು ಅವನೊಂದು 30-40 ವರ್ಷ ಕಂಟಿನ್ಯೂಸ್ ಆ ಹಣವನ್ನೆಲ್ಲ ಸೇರಿಸಿ ಇಟ್ಟರೆ ಕ್ಯಾನ್ಸರ್ ಖರ್ಚು ನಿರಾಳವಾಗಿ ಆಗ್ತದೆ. ಒಂದು 10 ಜನರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ಬೋದು. ಒಂದು ಸಿಗರೇಟಿಗೆ ಏನಿಲ್ಲ ಅಂದ್ರೆ 15 ರೂಪಾಯಿ ಇದೆ, ಒಂದು ಪ್ಯಾಕೆಟ್ಗೆ 150 ರೂಪಾಯಿ ಇದೆ, ಗುಟ್ಕಕ್ಕೆ 10 ರೂಪಾಯಿ ಇದೆ. 10 ಗುಟ್ಕ ಅಂದ್ರೆ 150, 250 ದಿನ 250 ರೂಪಾಯಿ ನೀವು ಹುಂಡಿಗೆ ಹಾಕಿ ಸೇವ್ ಮಾಡಿ ಇಟ್ಟರೆ ನಿಮ್ಮ ಫ್ಯಾಮಿಲಿಗೆ ಫುಲ್ ಕ್ಯಾನ್ಸರ್ ಚಿಕಿತ್ಸೆ ಮಾಡಲಿಕ್ಕೆ
ಸಾಧ್ಯ ಆಗುವಷ್ಟು ಹಣವನ್ನು ತಾವು ಮಾಡಬಹುದು. ಇದನ್ನ- ಇನ್ನೊಂದು ವಿಚಾರ, ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. Yes, ಇನ್ನೊಂದು ವಿಚಾರ, ಕ್ಯಾನ್ಸರ್ ಬರುವಾಗ ಅದು ಬಡವನಿಗೆ, ಶ್ರೀಮಂತನಿಗೆ, ಹಿಂದೂ ಮುಸಲ್ಮಾನ ಅಂತ ನೋಡಿ ಬರುವುದಿಲ್ಲ. ಯಾರ್ಯಾರಿಗೆ ಈ ಚಟಗಳಿದೆ ಅವರಿಗೆ ಬರ್ತದೆ. ಅವನಿಗೆ ತುಂಬಾ ಹಣ ಇದೆ, ಅವನು ಗುಟ್ಕಾ ತಿಂತಾ ಇದ್ದಾನೆ, ಅವನಿಗೆ ಬೇಡ ಅಂತೇಳಿ ಕ್ಯಾನ್ಸರ್ ಡಿಸ್ಕ್ರಿಮಿನೇಟ್ ಮಾಡಲ್ಲ. ಅದು ಬಡವನಿಗೂ ಬರ್ತದೆ, ಶ್ರೀಮಂತನಿಗೂ ಬರ್ತದೆ. ಈ ಮಧ್ಯೆ ಈಗ ನಮ್ಮ ಇತ್ತೀಚಿನ ತನಕ ಕೂಡ ನಮ್ಮ ಜನರ ನಡುವೆ ಒಂದು ನಾವು ಮಾತನಾಡುವಾಗ ಕ್ಯಾನ್ಸರ್ ಬಂದಂತ ಹೇಳುವ ತಕ್ಷಣ ನೀವು ಕೂಡ ಆರಂಭದಲ್ಲಿ ಉಲ್ಲೇಖ ಮಾಡಿದೆ, ಅದೇನೋ ಪೂರ್ವಜನ್ಮದ ಏನೋ ದೋಷ, ಪಾಪ, ಕರ್ಮಫಲ ಅಂತ. ಅದು ಹಿಂದಿನಿಂದ ಬೆಳೆದಂತಹ ಒಂದು ಮಿಥ್ಯಗಳು ಅಂತ ನಾವು ಹೇಳ್ತೇವೆ. ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಸ್ವಯಂಕೃತ ಓರಲ್ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗಿಯೂ ಸಹ ಸ್ವಯಂಕೃತ ಅಪರಾಧನೇ. ಅದು ಹೆಚ್ಚಾಗಿ ಈ ತಂಬಾಕು ಪ್ರಾಡಕ್ಟ್ಗಳಿಂದೇ ಆಗಿರುವಂಥದ್ದು. ಬೇರೆ ಎಲ್ಲ ಸಣ್ಣ ಪುಟ್ಟ ವೈರಾಣುವಿಂದ ಬರೋದು 1,00,000ದಲ್ಲಿ 1-2 ಇರ್ಬೋದು, ಅಥವಾ ಶಾರ್ಪ್ ಟೂತಿನಿಂದ ಒಂದು ಹೆಜ್ಜೆ. ಈಗ ಡೆಂಚರ್, ಅಲುಗಾಡುವ ಡೆಂಚರ್ ಅಥವಾ ಶಾರ್ಪ್ ಟೂತಿನಿಂದ ಒಂದು ಹುಣ್ಣಾಗ್ತದೆ. ಡಿಕ್ಟಮ್ ಏನಂದ್ರೆ, ಒಂದು ಬಾಯಿನಲ್ಲಿ ಒಂದು ಹುಣ್ಣು ಆಗಿದ್ರೆ, ನಾಲಿಗೆಯಲ್ಲಿ ಹುಣ್ಣಾಗಿದ್ರೆ ಅಥವಾ ಕೆನ್ನೆ ಒಳಗಡೆ ಹುಣ್ಣಾಗಿದ್ರೆ 2 ವಾರದ ಒಳಗೆ ಯಾವುದೇ ಹುಣ್ಣು ಒಣಗಬೇಕು. ಅದು ಒಣಗಲಿಲ್ಲ ಅಂದ್ರೆ ನೀವು ದಂತ ವೈದ್ಯರ ಬಳಿ ಹೋಗಬೇಕು ಅಥವಾ ಬೇರೆ ಯಾವುದೇ ಡಾಕ್ಟರ್ ಬಳಿ ತೋರಿಸಬೇಕು. 2 ವಾರಕ್ಕಿಂತ ಹೆಚ್ಚು ಕಾಯಬಾರದು. 2 ವಾರಗಳ ಒಳಗೆ ಪ್ರಕಾರ ಒಣಗಬೇಕು, ಒಣಗಬೇಕು. ಯಾಕೆಂದ್ರೆ ನಮ್ಮ ದೇಹಕ್ಕೆ ಗಾಯ ಒಣಗಿಸುವ, ಮಾಸುವ ಶಕ್ತಿ ಇದೆ. ಅದು 2 ವಾರದ ನಂತರವೂ ಸಹ ನಿಮಗೆ ಅಲ್ಲಿ ಹುಣ್ಣಾಗಿದೆ, ಅಲ್ಸರ್ ಇದೆ, ಅಲ್ಲಿಂದ ರಕ್ತ ಒಸರ್ತಾ ಇದೆ ಅಂದ್ರೆ ವೈದ್ಯರ ಬಳಿ ಹೋಗಿ ನಾವು ನೋಡ್ತೇವೆ. ನಾವು ಬಯೋಪ್ಸಿ ಅಗತ್ಯ ಇದ್ರೆ ಬಯೋಪ್ಸಿ ಮಾಡ್ತೇವೆ, ಅಥವಾ ಯಾವ ಕಾರಣದಿಂದ ಹುಣ್ಣಾಗಿದೆ ಅಂತ ನೋಡ್ತೇವೆ. ಶಾರ್ಪ್ ಟೂತ್ ಇದ್ರೆ ಅದನ್ನು ಟ್ರಿಮ್ ಮಾಡ್ತೇವೆ, ಕಿತ್ತು ಹಾಕ್ತೇವೆ, ಅಥವಾ ಡೆಂಚರ್ ಇದ್ರೆ ಅದನ್ನು ತೆಗಿತೇವೆ. ಯಾವ ಕಾರಣದಿಂದ ಅಂತ ಹೇಳಿ ಅದಕ್ಕೆ ಕಾಸಿಟಿವ್ ಏಜೆಂಟ್ ಅನ್ನು ತೆಗಿತೇವೆ, ಅಥವಾ ಗುಡ್ಕಾ ತಿನ್ನದೇ ಇರ್ಬೋದು, ಅದನ್ನು ನಿಲ್ಲಿಸ್ತೇವೆ. ಇದನ್ನು ನಿಲ್ಲಿಸಿ ನಾವು ನೋಡಿ ಆಮೇಲೆ ವಿ ವಿಲ್ ಟೇಕ್ ಡಿಸಿಷನ್. ಸೊ 2 ವಾರಕ್ಕಿಂತ ಜಾಸ್ತಿ ನಿಮ್ಮ ಬಾಯಿನಲ್ಲಿ ಒಣಗದಂಥ ಹುಣ್ಣು ಇದ್ದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ದಂತ ವೈದ್ಯರ ಬಳಿ ಅಥವಾ ಯಾವುದೇ ವೈದ್ಯರ ಬಳಿ ತೋರಿಸಿ ಸಮಸ್ಯೆಗಳನ್ನು ತೆರೆದುಕೊಳ್ಳಿ. ನಿಮಗೆ ಕ್ಯಾನ್ಸರ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಎಸ್ ಈಗ ನನಗೆ ಸಮಾಪನ ಮಾಡಬೇಕಾಗಿದೆ. ಈ ನಡುವೆ ನೀವೆಲ್ಲ ಮಾತನಾಡಿದ ವಿಚಾರವನ್ನು ಕೇಳಿಕೊಂಡು ಈಗ ಕ್ಯೂರೇಬಲ್ ಅಂತ ಹೇಳುವಂಥ ವಿಚಾರ, ಗುಣಪಡಿಸಲಾಗುತ್ತೆ ಅಂತ. ಬಟ್ ನೀವು ಹೇಳಿದ್ರಿ 5 ವರ್ಷದ ಅವಧಿ ತನಕ ನಾವು ಅದನ್ನು ವಾಚ್ ಮಾಡ್ತಾ ಇರ್ತೇವೆ ಅಂತ. ಈಗ ಮತ್ತೆ ಪುನರೂಪಿ ಬರುವಂಥ ಸಾಧ್ಯತೆಗಳು, ಒಮ್ಮೆ ಕ್ಯೂರ್ ಆದವನಿಗೆ ಒಮ್ಮೆ ಗುಣಪಡಿಸಿ, ನೀವು ಸರ್ಜರಿ ಮೂಲಕ ಗುಣಪಡಿಸಿ ನಂತರ ಕೂಡ ಈ 5 ವರ್ಷದ ನಂತರ ಮತ್ತೆ ಮರುಕಳಿಸುವ ಸಾಧ್ಯತೆಗಳು ಎಷ್ಟು % ಡಾಕ್ಟರ್? ಇದು ಕ್ಯಾನ್ಸರ್ನಲ್ಲಿ 5 ವರ್ಷ ಅಂತ ಹೇಳೋ ಒಂದು ನಿಗದಿತ ಅವಧಿ ಇರಲಿಕ್ಕೆ ಕಾರಣವೇ ಇದು. 5 ವರ್ಷ ಆದಮೇಲೆ ಕ್ಯಾನ್ಸರ್ ಮತ್ತೆ ವಾಪಸ್ ಮರುಕಳಿಸುವುದಿಲ್ಲ. ಆ ಭಾಗದಲ್ಲಿ ಅದು ಗುಣಮುಖ ಆಗಿದೆ ಅಂತ ಹೇಳಲಿಕ್ಕೆ ನಾವು ಅಷ್ಟು ಕಾಯಲಿಕ್ಕೆ ಕಾರಣವೇ ಅದು. ವಾಪಸ್ ಬರುವವರಿಗೆ ಹೆಚ್ಚಿನವರಿಗೆ 100ರಲ್ಲಿ ಒಂದು 70% ಜನರಿಗೆ ಶುರುವಿನ ವರ್ಷದಲ್ಲೇ ಬರ್ತದೆ. ಬಾಕಿ 30% ಒಂದು 15% ಜನರಿಗೆ 2ನೇ ವರ್ಷದಲ್ಲಿ ಬರ್ತದೆ. ಮತ್ತೆ 3-4 ವರ್ಷ 5 ವರ್ಷದಲ್ಲಿ ಆಪರೇಷನ್ ಆದಮೇಲೆ 3-4-5 ವರ್ಷ ಕಳೀತು ಅಂತ ಆದರೆ ಅದರ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತದೆ. 5 ವರ್ಷ ಆದಮೇಲೆ ಬಾಕಿ ಮನುಷ್ಯನಷ್ಟೇ ಆಗ್ತದೆ. ಈಗ 1 ವರ್ಷದ ನಂತರ ಬಂತು ಅವನಿಗೆ ರಿಪೀಟೆಡ್, ಆವಾಗ ಕೆಲವೊಂದು ವಿಷಯಗಳಲ್ಲಿ ಟ್ರೀಟ್ಮೆಂಟ್ ಇರ್ತದೆ, ಹೆಚ್ಚಾಗಿ ಟ್ರೀಟ್ಮೆಂಟ್ ಇರುವುದಿಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ವಾಪಸ್ ಬಂದ ಕ್ಯಾನ್ಸರ್, ಅದಕ್ಕೆ ಬೇಕಾಗಿ ಕ್ಯಾನ್ಸರ್ಗೆ ನಾವು ಅಷ್ಟು ಹೆದರುವಂಥದ್ದು. ಏಕೆಂದರೆ ನಾವು ಶುರುವಿನ ಟ್ರೀಟ್ಮೆಂಟ್ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಬೋದು, ಸ್ವಲ್ಪ ಕಡಿಮೆ ಮಾಡಬಾರ್ದು. ಸ್ವಲ್ಪ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡಬಾರ್ದು. ಅದೇ ಕಾರಣಕ್ಕೆ ನಾವು ಮೊದಲೇ ಹಂತದಲ್ಲೇ ಬರಲಿಕ್ಕೆ ಹೇಳೋದು. ವಾಪಸ್ ಬಂದರೆ ಚಿಕಿತ್ಸೆಗಳು ಕಡಿಮೆ, ಅದಕ್ಕೆ ಕ್ಯಾನ್ಸರ್ ಒಂದು ಭಯಾನಕವಾದ ರೋಗ ಖಂಡಿತವಾಗಿ ಹೌದು. ಹಾಗಿರೋ ಅದರ ಬಗ್ಗೆ ಎಚ್ಚರಬೇಕು. ಎಚ್ಚರಬೇಕು. ನನಗೆ ಕೊನೆಯದಾಗಿ ಇಬ್ಬರಿಗೆ ಕೂಡ ಕೇಳುವಂಥದ್ದು, ಈ ಕ್ಯಾನ್ಸರ್ ಅಂತ ಒಮ್ಮೆ ನೀವು ತಪಾಸಣೆ ಮೂಲಕ ಗೊತ್ತಾದರೆ ಆ ಪೇಷಂಟ್ ತುಂಬ ಡಿಪ್ರೆಷನ್ಗೊಳಗಾಗ್ತಾರೆ. ಯಾಕಂತ ಹೇಳಿದ್ರೆ ಅದರ ಬಗ್ಗೆ ತುಂಬ ನಮ್ಮಲ್ಲಿ ಭಯ ಇರುವಂಥದ್ದು. ಸೊ ನೀವು ಹೇಳಿದರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಿನಿಂದ ಅವರನ್ನು ಈಸಿಯಾಗಿ ಅವ್ರು ಮತ್ತೆ ಚಿಕಿತ್ಸೆಗೆ ಹೊರಗೆ ಅವರನ್ನು ಗುಣಪಡಿಸಲಾಗುತ್ತೆ ಅಂತ. ಈ ಗುಣಪಡಿಸಿದ ನಂತರ ಕೂಡ ಈ ಡಿಪ್ರೆಷನ್ ಒಂದಷ್ಟು ಸಮಯ ಇರುತ್ತೆ ಅಂತ ನಾನು ತುಂಬ ಮಂದಿ ಕೇಳ್ತೇನೆ. ನೋಡಿ, ಆ ಡಿಪ್ರೆಷನ್ನಿಂದ ಅವರನ್ನು ಹೊರಗಡೆ ತರುವಂಥದ್ದು. ನೋಡಿ, ಒಬ್ಬ ರೋಗಿಗೆ ಕ್ಯಾನ್ಸರ್ ಇದೆ ಅಂತ ಆದ ಕೂಡಲೇ ನಾವು ಅವನನ್ನು ನೇರವಾಗಿ ಆಪರೇಷನ್ ಥಿಯೇಟರ್ಗೆ ತಗೊಂಡು ಹೋಗೋದಿಲ್ಲ. ಅವರನ್ನು ಕೌನ್ಸಿಲ್ ಮಾಡಬೇಕು, ಆಪ್ತ ಸಮಾಲೋಚನೆ ಅಂತ ಹೇಳ್ತೇವೆ. ಕ್ಯಾನ್ಸರ್ ಚಿಕಿತ್ಸೆನಲ್ಲೂ ನಾವು ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ಸಹ ಮಾಡಬೇಕಾಗತ್ತೆ. ಕುಟುಂಬಸ್ಥರನ್ನ, ರೋಗಿಯ ಹೆಂಡತಿ, ಗಂಡ ಅಥವಾ ತಂದೆ ತಾಯಿ, ಅವರ ಮಕ್ಕಳನ್ನು ನಾವು ಕೌನ್ಸಿಲ್ ಮಾಡಬೇಕಾಗತ್ತೆ. ಅವರಿಗೆ ಕ್ಯಾನ್ಸರ್ ಚಿಕಿತ್ಸೆ ಅಂದರೆ ಏನು, ಯಾವ ರೀತಿಗಳು ತೊಂದರೆಗಳಿದೆ, ಅದನ್ನೆಲ್ಲ ಮನವರಿಕೆ ಮಾಡ್ತೇವೆ. ಈಗ ನಮಗೆ ಗೊತ್ತಾಗ್ತದೆ ಅದು ಚಿಕಿತ್ಸೆ ಯಾವ ರೀತಿ ಸ್ಪಂದಿಸಿದೆ ಅಂತ ಸ್ಟೇಜಿಂಗ್ ನೋಡಿದ ಕೂಡಲೇ ಗೊತ್ತಾಗ್ತದೆ. ಸ್ಟೇಜ್ 1, ಸ್ಟೇಜ್ 2 ಆದರೆ ನಮಗೆ ಹೇಳ್ತೇವೆ ನಾವು ನೇರವಾಗಿ ಈ ಥರ ಆಗಿದೆ. ಅಡ್ವಾನ್ಸ್ ಸ್ಟೇಜಲ್ಲಿದ್ದರೆ ಕೆಲವೊಮ್ಮೆ ಬ್ರೈನಿಗೆ ಮೆಟಾಸ್ಟಾಸಿಸ್ ಆದಮೇಲೆ ನಮ್ಗೆ ಗೊತ್ತು ಇನ್ನು 6 ತಿಂಗಳು 1 ವರ್ಷ ಬದುಕ್ತಾನಂತೆ. ಅವಾಗ ನಾವು ನೇರವಾಗಿ ನೀನು 6 ತಿಂಗಳಲ್ಲಿ ಸಾಯ್ತಿ ಅಂತ ನಾವು ಹೇಳಲ್ಲ. ನಾವು ಅವರಿಗೆ ಏನು ಮಾಡ್ತೇವೆ, ಅವರಿಗೆ ಇರುವಷ್ಟು ದಿವಸ ಆವಾಗ ಪ್ಯಾಲಿಯೇಟಿವ್ ಥೆರಪಿ ಅಂತ ನಾವು ಮಾಡ್ತೇವೆ. ಪ್ಯಾಲಿಯೇಟಿವ್ ಥೆರಪಿ ಅಂದರೆ ಇರುವಷ್ಟು ದಿವಸ ಖುಷಿಯಿಂದ ಸುಖಕರವಾಗಿ ಬದುಕಲಿಕ್ಕೆ ಬೇಕಾದಂಥ ವ್ಯವಸ್ಥೆ, ಕೀಮೋಥೆರಪಿ ಅಂತ ಕೊಡ್ತೇವೆ.
ಅಲ್ಲಿ ನಾವು ಒಮ್ಮೆ ಮೆಟಾಸ್ಟಾಸಿಸ್ ಬೇರೆ ಕಡೆಗೆ ಸ್ಪೈನಿಗೆ ಆಗಿದೆ ಅಥವಾ ಲಂಗ್ಸಿಗೆ ಆಗಿದೆ ಅಂತ ಹೇಳಿದರೆ ಯಾವ ಡಾಕ್ಟರ್ಗಳು ಸಹ ಸರ್ಜರಿ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದರೆ ಇಲ್ಲಿ ಎಲ್ಲಿ ಅಂತ ಸರ್ಜರಿ ಮಾಡ್ಲಿಕ್ಕೆ ಆಗ್ತದೆ, ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿದ್ದರೆ ಆಗ ನಾವು ಕೌನ್ಸಿಲ್ ಮಾಡಿ ಅವರಿಗೆ ಕೀಮೋಥೆರಪಿ ಮಾತ್ರ ಮಾಡ್ತೇವೆ, ಸರ್ಜರಿ ಮಾಡೋದಿಲ್ಲ. ಯಾವಾಗ ಒಂದೇ ಕಡೆ ಕನ್ಫೈನ್ ಆಗಿದೆಯೋ ಆವಾಗ ಮಾತ್ರ ಸರ್ಜರಿ ಮಾಡುವಂಥದ್ದು. ಮತ್ತು ಬೇರೆ ಕಡೆ ಸ್ಪ್ರೆಡ್ ಆದಾಗ ಬೇರೆ ಬೇರೆ ಅಡ್ಜುವೆಂಟ್ ಥೆರಪಿಗಳು ಏನೇನಿದೆ, ವಿಕಿರಣ ಚಿಕಿತ್ಸೆ ಅಂತ ಇದೆ. ಈ ರೀತಿ ಯಾವುದೇ ಚಿಕಿತ್ಸೆ ಮಾಡುವ ಮೊದಲು ರೋಗಿಯನ್ನು ಆಪ್ತ ಸಮಾಲೋಚನೆ ಮಾಡಿ ರೋಗದ ಮಹತ್ವವನ್ನು, ರೋಗದ ಕಾನ್ಸಿಕ್ವೆನ್ಸಸ್ಸನ್ನು ನಾವು ಹೇಳಿ ರೋಗಿಯನ್ನು ಮಾನಸಿಕವಾಗಿ ಪ್ರಿಪೇರ್ ಮಾಡಿಯೇ ಸರ್ಜರಿಗೆ ತೆಗೆದುಕೊಂಡು ಹೋಗುವಂಥದ್ದು. ಸರ್ಜರಿಯ ನಂತರ ಮತ್ತೆ ಸ್ವಲ್ಪ ಅವರಿಗೆ ಇದು ಬೇಡವಾ ಸರ್? ಅದು ಖಂಡಿತವಾಗಿ ಸಹ ಸರ್ಜರಿ ಆದ ನಂತರ ಅವರಿಗೆ, ಈಗ ಡಾಕ್ಟರ್ ಗೌತಮ್ ಹೇಳಿದ ಹಾಗೆ, ಮುಖ ವಿಕಾರವಾಗ್ತದೆ, ಮೊದಲಿನ ಹಾಗೆ ತಿನ್ಲಿಕ್ಕೆ ಆಗೋದಿಲ್ಲ. ನಾವು ತುಂಬ ಕ್ಯಾನ್ಸರಿಗೆ ಅಗ್ರೆಸಿವ್ ಸರ್ಜರಿ ಮಾಡಲೇಬೇಕಾಗತ್ತೆ. ಫಸ್ಟ್ ಸರ್ಜರಿ ಇಸ್ ದ ಬೆಸ್ಟ್ ಸರ್ಜರಿ ಅಂತ ನಮ್ಮ ಡಿಕ್ಟಮ್. ಕ್ಯಾನ್ಸರ್ ಆದ ಜಾಗದ ಜೊತೆಗೆ ನಾರ್ಮಲ್ ಟಿಶ್ಯೂವನ್ನು ತೆಗೆದು ಪುನಃ ಬರದಂಥ ರೀತಿಯಲ್ಲಿ ನಾವು ಮಾಡ್ತೇವೆ. ಆವಾಗ ಊಟ ಮಾಡಲಿಕ್ಕೆ ಕಷ್ಟ, ಮಾಲ್ ನ್ಯೂಟ್ರಿಷನ್ ಆಗ್ತದೆ. ಆವಾಗ ನಾವು ನ್ಯೂಟ್ರಿಷನಲ್ಲೂ ಸಪೋರ್ಟ್ ಕೊಡಬೇಕಾಗತ್ತೆ. ಇದೊಂದು ಒಬ್ಬರು ಮಾಡುವಂಥ ಚಿಕಿತ್ಸೆ ಅಲ್ಲ, ಇದರಲ್ಲಿ ಹಲವು ಜನರು ಸೇರ್ಕೊಳ್ತಾರೆ. ಫಿಸಿಷಿಯನ್ ನೋಡಬೇಕಾಗತ್ತೆ, ಅನಸ್ಥೆಟಿಸ್ಟ್ ಇರ್ತಾರೆ, ಸರ್ಜನ್ ಇರ್ತಾರೆ, ರೇಡಿಯೇಷನ್ ಸ್ಪೆಷಲಿಸ್ಟ್ ಇರ್ತಾರೆ. ಎಲ್ಲವೂ ಒಟ್ಟು ಸೇರಿ ಒಂದು ಸಾಮೂಹಿಕವಾದಂಥ ಹೊಣೆಗಾರಿಕೆ ತೆಗೆದುಕೊಂಡು ನಾವು ಮಾಡುವಂಥ ಒಂದು ಚಿಕಿತ್ಸೆ. ಎಸ್ ಸರ್, ಎಸ್ ವೀಕ್ಷಕರೇ, ಬಾಯಿಯ ಕ್ಯಾನ್ಸರ್ ವಿಚಾರವಾಗಿ ಅನೇಕ ಉಪಯುಕ್ತವಾದ ಮತ್ತು ಪ್ರತಿಯೊಬ್ಬರು ಕೂಡ, ಪ್ರತಿ ಮನೆಯವರು ಕೂಡ ತಿಳ್ಕೊಳ್ಳಬೇಕಾದಂಥ ವಿಚಾರವನ್ನು ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಮುರಳಿ ಮೋಹನ ಚುಂತರ ಅವರು ಮತ್ತು ಡಾಕ್ಟರ್ ಗೌತಮ್ ಕೊಲಾಮರ್ವ ಅವರು ನಮ್ಮ ಮುಂದೆ ವಿಚಾರವನ್ನು ಹೇಳಿದ್ದಾರೆ. ಇನ್ನೂ ತೆಗೆದುಕೊಳ್ಳುವಂಥದ್ದು ನಮಗೆ ಬಿಟ್ಟದ್ದು. ಅದರ ಆಚೆ ನಾನು ಉಪಸಂಹಾರ ಮಾಡುವಾಗ ಹೇಳುವಂಥದ್ದಿಲ್ಲ. ಅಷ್ಟು ವಿವರವಾಗಿ ಹೇಳಿದ್ದಾರೆ, ಏನೋ ಮನಸ್ಸಿಗೆ ತಟ್ಟುವ ರೀತಿಯಲ್ಲಿ ಹೇಳಿದ್ದಾರೆ. ನಾವು ನಮ್ಮ ಯುವಕರನ್ನು, ಯೂತ್ ಜನ್ರೇಷನ್ಗೆ, ನಿಮ್ಮ ಮನೆಯಲ್ಲಿರುವ, ನಮ್ಮ ಮನೆಯಲ್ಲಿರುವ ಆದಷ್ಟು ಈ ರೀತಿಯ ದುಶ್ಚಟಗಳಿಗೆ ಬಲಿಯಾಗದಂತೆ ನೋಡಿಕೊಳ್ಳಬೇಕಷ್ಟೇ ಅಲ್ವಾ ಡಾಕ್ಟ್ರೆ? ಹೌದು, ಖಂಡಿತವಾಗಿ ಸರ್. ನಾವು ಏನು ಕ್ಯಾನ್ಸರ್ ಅವೇರ್ನೆಸ್ ದಿನ ಮಾಡೋದಿದ್ರೆ ಅದು ಅರ್ಥಪೂರ್ಣ ಆಗಬೇಕಾಗಿದ್ದರೆ ನಮ್ಮ ಸಂದೇಶ ಏನು ಅಂದರೆ, ದಯವಿಟ್ಟು ಈ ರೀತಿಯ ಚಟಗಳಿಗೆ ದಾಸರಾಗಬೇಡಿ. ಚಟಗಳಿಗೆ ದಾಸರಾದರೆ ನೀವು ಮುಂದೆ ಚಟ್ಟ ಹತ್ತಬೇಕಾಗುತ್ತದೆ. ಅದನ್ನು ಮನವರಿಕೆ ಮಾಡಿಕೊಳ್ಳಿ ಅಂತೇಳಿ ಮೀಡಿಯಾದ ಮುಖಾಂತರ ನಾನು ಕೈ ಮುಗಿದು ಎಲ್ಲ ವೀಕ್ಷಕರಿಗೆ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕೋವಿಡ್ನ ಸಲುವಾಗಿ ಕೆಲವೊಂದು ಇದು ಹೇಳ್ತಾ ಇದ್ರು, ಭಯ ಬೇಡ ಎಚ್ಚರವಿರಲಿ ಅಂತ. ಅದೇ ಇಲ್ಲಿ ಕೂಡ ಅನ್ವಯಿಸ್ತದೆ. ನಮಗೆ ಅದ್ರ ಬಗ್ಗೆ ಭಯ ಇಟ್ಟುಕೊಂಡು ಯಾವುದೇ ಅರ್ಥ ಇಲ್ಲ. ಏನೇ ಸಂಶಯಗಳಿದ್ದರೆ ಬನ್ನಿ, ವೈದ್ಯರ ಹತ್ರ ತೋರಿಸಿಕೊಳ್ಳಿ, ಅದನ್ನು ನಿವಾರಣೆ ಮಾಡಿಕೊಳ್ಳಿ. ಮತ್ತು ಅದರ ಬಗ್ಗೆ ಭಯ ಮಟ್ಟಿಕೊಂಡು 1ನೇ ಸ್ಟೇಜಿಂದ 4ನೇ ಸ್ಟೇಜಿಗೆ ತಲುಪಿದ ಮೇಲೆ ಈಗ ಬಂದು ಏನಾದರೂ ಮಾಡಿದೆ ಅಂತೇಳಿ ನಾವು ಕೂಡ ಏನಾದರೂ ಮಾಡಬೇಕಷ್ಟೇ ಅಲ್ಲದೆ ನಮಗೊಂದು ಸರಿಯಾದ ಚಿಕಿತ್ಸೆಗೆ ನಮಗೊಂದು ಅನುವು ಮಾಡಿಕೊಡಿ ಅಂತ ನಾವು ಅದನ್ನು ಕೇಳ್ಕೊಳ್ತಾ ಇರೋದಷ್ಟೇ. ಆದಷ್ಟು ಬೇಗನೆ ಬನ್ನಿ, ಅದಕ್ಕೆ ಸರಿಯಾದ ಚಿಕಿತ್ಸೆ ಇದೆ, ಅದನ್ನು ಪರಿಹಾರ ಮಾಡಿಕೊಳ್ಳಿ. ಅದೇ ನಮ್ಮ ಒಂದು ಕಳಕಳಿಯ ವಿನಂತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರಿಗೆ ನನ್ನ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪರ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಡಾಕ್ಟರ್ ಗೌತಮ್ ಕೊಲಾಮರ್ವ ಅವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಎಸ್, ಥ್ಯಾಂಕ್ ಯು ವೀಕ್ಷಕರೇ. ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ.